This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure Agarbatti, Ashoka Business Center, Workspace managed by Vertex, co-powered by ಹಲೋ ಹಾಯ್ ನಮಸ್ಕಾರ. ಇದು ವಿ ಕೆ ಡೆವಲಪರ್ಸ್ ಪ್ರೆಸೆನ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್ಸ್, ಅಮೃತ್ ನೋನಿ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿ. ನಾನು ನಿಮ್ಮ ರಾಹುಲ್ ಹಾಗೂ ನನ್ನ ಜೊತೆ ಇದ್ದಾರೆ ಸೌಮ್ಯ ಕೋಟಿಯಾನ್. ಸೌಮ್ಯ, ಏನೋ ಚೆನ್ನಾಗಿ ಕಾಣ್ತಿದ್ದೀರಿ ನೀವು. ಕಾಣ್ತಾ ಇದ್ದೀರಾ. ನನ್ನ ಕಾಂಪ್ಲಿಮೆಂಟ್ ಅಂತ ಅನ್ಕೊಳ್ಳಿ. ಇದು ಸ್ಟಾರ್ಟಿಂಗ್ ಅಲ್ವಾ, ಆಮೇಲೆ ಬೇರೆ ಮತ್ತೆ ಇರುತ್ತೆ, ಗೊತ್ತುಂಟು. ನಾನು ಹೇಳಲ್ಲ, ಮತ್ತೆ ಆಮೇಲೆ ಹೇಳ್ತೇನೆ ಅಂತ ಡಿಸೈಡ್ ಮಾಡಿದ್ದೇನೆ. ಸೊ ನಮ್ಮ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ, ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡ್ಯಾನ್ಸ್ ವಾರಿಯರ್ ಸೀಸನ್ 4 ನಡೀತಾ ಇದೆ. 4 ಅಲ್ಲಿ ಕೂಡ ಹೇಳುವುದಾದ್ರೆ ಇವತ್ತು ಸೆಮಿಫಿನಾಲೆ ನಡೀತಾ ಇದೆ. ಅದೆಷ್ಟು ತಂಡದ ಜಿದ್ದಾಜಿದ್ದಿ, 10 ತಂಡಗಳ ಜಿದ್ದಾಜಿದ್ದಿ, ಜೊತೆಗೆ ಫಿನಾಲೆಗೆ ಟಿಕೆಟ್ ಯಾರಿಗೆ ಹೋಗ್ತದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೇವೆ. ಐ ಆಮ್ ಸೋ ಮಚ್ ಎಕ್ಸೈಟೆಡ್. ಯಾಕೆ ಅಂತಂದರೆ ಬರೀ ಗ್ರೂಪ್ ಡಾನ್ಸ್ ಅಲ್ಲ, ಡುಯೆಟ್ ಕೂಡ ಇದೆ, ಅದ್ರ ಜೊತೆಗೆ ಬೆಸ್ಟ್ ಕೋರಿಯೋಗ್ರಾಫರ್ ಕೂಡ ಇದೆ. ನಮ್ಮ ಜಡ್ಜಸ್ನವರು ಕೂಡ ಕಾಯ್ತಾ ಇದ್ದಾರೆ. ಯಾಕಂತಂದರೆ ಅವರಿಗೆ ಈ ಕಾಂಪಿಟೇಷನ್ ತುಂಬ ಕಷ್ಟ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನಮಗೆ ಜಡ್ಜ್ ಮಾಡೋದಕ್ಕೆ ಕಷ್ಟ ಆಗೋ ರೇಂಜಲ್ಲಿ ನೀವು ಪರ್ಫಾರ್ಮ್ ಮಾಡಿ ಅನ್ನೋ ಹುಮ್ಮಸ್ಸನ್ನು ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಅವರು ತುಂಬ್ತಾ ಇದ್ದಾರೆ. ಸೊ ನಾವು ರೆಡಿ ಇದ್ದೀವಿ. ನಾನು ರೆಡಿ ಇದ್ದೇನೆ, ನಮ್ಮ ಆಡಿಯನ್ಸ್ ರೆಡಿ ಇದ್ದಾರೆ, ಎಲ್ಲರೂ ಕೂಡ ರೆಡಿ ಇದ್ದಾರೆ. ಸೊ ಫಿನಾಲೆಯ ಸೆಮಿಫಿನಾಲೆಯ ಕೆಲವು ಪರ್ಫಾರ್ಮೆನ್ಸ್ ಆಲ್ರೆಡಿ ನೋಡ್ಕೊಂಡು ಬಂದ್ವಿ. ಅದ್ಭುತವಾದಂತಹ ಥೀಮ್ಸ್ ಜೊತೆಗೆ ತಂಡಗಳು ಜಿದ್ದಾಜಿದ್ದಿ ಆಡ್ತಾ ಇದೆ. ಐ ಆಮ್ ಶ್ಯೂರ್ ನೆಕ್ಸ್ಟ್ ಬರ್ತಿರೋ ಪರ್ಫಾರ್ಮೆನ್ಸ್ಗಳು ಇನ್ನೂ ಸಖತ್ತಾಗಿರುತ್ತೆ ಅಂತ ನನ್ನ ಭಾವನೆ. ಎಸ್, ನಂದು ಕೂಡ. ಆದ್ರೆ ಈಗ ನಾವು ಬಂದಾಯ್ತು, ನೀವು ಬಂದಾಯ್ತು, ಈಗ ಏನಿದ್ರು ಕೂಡ ನಮ್ಮ ತ್ರಿಮೂರ್ತಿಗಳನ್ನು ವೇದಿಕೆಗೆ ಕರೆಯುವಂತಹ ಹೊತ್ತು. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ. ಸೊ ಈಗ ಮೊದಲನೇದಾಗಿ ಲೆಟ್ಸ್ ವೆಲ್ಕಮ್ ದೆಮ್. ಆಯ್ತಾಯ್ತು, ವೆಲ್ಕಮ್ ಮಾಡುವ. ಸೊ ನಮ್ಮ ಜಡ್ಜಸ್ ತ್ರಿಮೂರ್ತಿಗಳು ಇದೀಗ ವೇದಿಕೆಗೆ ಬರ್ಲಿಕ್ಕಿದ್ದಾರೆ. ಮೊದಲನೇದಾಗಿ ನಮ್ಮ ಹ್ಯಾಂಡ್ಸಮ್ ಜಡ್ಜ್ ಎಲ್ಟನ್ ಮಸ್ಕರೇನಸ್ ಅವ್ರು ಬರ್ತಾರೆ. ಅವರ ಜೊತೆಗೆ ಯಾರು ಬರ್ಬೋದು? ಅವ್ರ ಜೊತೆಗೆ ಇವಾಗ ಒಂದು ಮೇಲ್ ಆದ್ಮೇಲೆ ಒಂದು ಫೀಮೇಲ್ ನ ಕರ್ಕೊಂಡು ಬರಬೇಕು. ರೆಸ್ಪಾನ್ಸಿಬಿಲಿಟಿ ಯಾವಾಗ ನಂದೇ. ಸೊ ಅದಕ್ಕೋಸ್ಕರ ಅತ್ಯಂತ ಅತಿ ಸುಂದರಿಯಾಗಿರುವಂತಹ ಎಲ್ಲ ಸಿನಿಮಾಗಳಲ್ಲೂ ಸೀರಿಯಲ್ಗಳಲ್ಲೂ ಮನೆ ಮಾತಾಗಿರುವಂತಹ ನಮ್ಮ ರಶ್ಮಿತಾ ಸಂಗಪ್ಪ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅದರ ಜೊತೆಗೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವಿ ಹ್ಯಾವ್ ಕಿಶೋರ್ ಶೆಟ್ಟಿ ಕೂಡ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಅದು ಯಾಕೆ ಯಾವಾಗಲೂ ಹುಡುಗಿಯರಂದ ತಕ್ಷಣ ನೀವು ಬರೋದು? ಅಲ್ಲ, ರಶ್ಮಿತಾ ಮತ್ತೆ ನಾನು ತುಂಬಾ ಕ್ಲೋಸ್. ಎಸ್. ಸೊ ಇದೀಗ ನಮ್ಮ ಜಡ್ಜಸ್ ವೇದಿಕೆಗೆ ಬರುವಂತಹ ಹೊತ್ತು. ನಿಮ್ಮ ಜೋರಾದಂತಹ ಚಪ್ಪಾಳೆ ಮುಖಾಂತರ ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ judges. Welcome to hood. Pune sheriff karna kai ko mane road. Make go gang sign mere time next to build chidbal jo. Love you Vaishnav we love you on to the mood. Ke baadu ke call kare make go mere do. Teri ki baat pehle real pe my crew. Main ho jiske playlist mein pehle se hu. To jada mini choose lo ki ginti mein tu. Kalai se jaise vasta se young old school. Tere jaise chalo ko kalti karu. ಎಲ್ಲ ಪ್ರದೇಶದ ಜನಮಂದಿಗಳಂತ ಹೇಳಲ್ಲ, ಯಾವುದೋ ಒಂದುಗಳು ಬಂದಿದೆ ವೇದಿಕೆ ಮೇಲೆ. ಸೊ 3 ಜನ ಕೂಡ ಡಿಫ್ರೆಂಟ್ ಆಗಿ, ವೆರೈಟಿ ಆಗಿ, ಅದೇ ಥೀಮ್ಸ್ ರೌಂಡ್ ಡೆಫಿನೆಟ್ಲಿ ಸೆಮಿಫಿನಾಲೆ ವೆರೈಟಿ ಆಗಿ ಬ್ಯೂಟಿಫುಲ್. ಇವರು ಮಾತ್ರ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದಾರೆ. ನೀವು ಗುಂಪಿಗೆ ಸೇರದ ಪದ. ಎಸ್. ಸೊ ನೀವು ಸಕ್ಕತ್ತಾಗಿ ಕಾಣ್ತಿದ್ದೀರಪ್ಪ. ವೆರಿ ಅಮೇಜಿಂಗ್ ಡ್ರೆಸ್. ಓಕೆ, ಆಯ್ತಾಯ್ತು, ಪರವಾಗಿಲ್ಲ, ಸಕ್ಕತ್ತಾಗಿ ಕಾಣ್ತಿದ್ದೀರಾ ನೀವು. ಎಸ್, ನಾವು ಓಕೆ. ತಡ ಮಾಡದೆ ನಿಮ್ಮ ಹಾಟ್ ಸೀಟ್ ನಿಮಗೋಸ್ಕರ ಕಾಯ್ತಾ ಇದೆ. ಇನ್ನಷ್ಟು ಪರ್ಫಾರ್ಮೆನ್ಸ್ಗಳು ಬಾಕಿ ಇದೆ. ನಮ್ಮ ಫಿನಾಲೆಗೆ ಯಾರೆಲ್ಲ ಹೋಗ್ತಾರೆ ಅನ್ನೋದನ್ನು ನಾವು ಕಾದು ನೋಡಲೇಬೇಕು. ಅಲ್ಲಿ ತನಕ ನಿಮ್ಮ ಹಾಟ್ ಸೀಟ್ಗೆ ನೀವು ಹೋಗ್ಬೋದು. ಹಾಟ್ ಆಗಿರುವಂತಹ ಜಜ್ಮೆಂಟ್ ಕೊಡಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಇವತ್ತಿನ ಎಪಿಸೋಡ್ಗೂ ಕೂಡ. ಥ್ಯಾಂಕ್ ಯು ಸೊ ಮಚ್. ಈಗ ಮೊದಲನೇ ಪರ್ಫಾರ್ಮೆನ್ಸ್ ಯಾರು ಮಾಡ್ತಾ ಇದ್ದಾರೆ ಸೌಮ್ಯ ಅವರೇ? ಸೊ ಇವತ್ತಿನ ಎಪಿಸೋಡ್ನ ಮೊದಲನೇ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮೊದಲನೇ ರೌಂಡಲ್ಲಿ ಕೂಡ ಅವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಸೊ ಇವತ್ತಿನ ರೌಂಡಲ್ಲೂ ಕೂಡ ವಿಭಿನ್ನವಾದಂತಹ ಟೀಮ್ ಜೊತೆಗೆ ಅವರು ಬರ್ತಾ ಇದ್ದಾರೆ. ಇನ್ನು ತಡ ಮಾಡದೆ ವೇದಿಕೆ ಮೇಲೆ ನೃತ್ಯ ಶಿವಂ ನಮ್ಮ ವಾಮಂಚೂರಿನ ತಂಡವನ್ನು ನಿಮ್ಮೆಲ್ಲ ಜೋರಾದಂತಹ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದಾವೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ನೃತ್ಯ ಶಿವಂ ಫ್ರಮ್ ವಾಮಂಚೂರು.
ಇದು ಒಂದು ಎಚ್ಚರಿಕೆಯಾಗಿದೆ. ಮನುಷ್ಯನು ಶಿಲಾಯುಗದ ಆದಿಮಾನವನಿಂದ ಸಾಮಾಜಿಕ ಜೀವಿಯಾಗಿ ಆಧುನಿಕ ನಾಗರಿಕನಾದಾಗ ಹಲವಾರು ಕಲಾಕೃತಿಗಳು ಪ್ರಪಂಚದ ಹಲವು ಭಾಗಗಳಲ್ಲಿ ರೂಪುಗೊಂಡವು. ಕೇರಳದ ಏಕೈಕ ಸಮರ ಕಲೆಯಾದ ಕಲಾರಿಯ ಪಟ್ಟು, ನೃತ್ಯ ಕಲಾ ಪ್ರಕಾರಗಳಾದ ಕಥಕ್ಕಳಿ, ತಯ್ಯಂ, ಓಟುಂ ತುಳ್ಳಲ್ ಮೊದಲಾದವು ಕೇವಲ ತೋರುವಿಕೆಗೆ ಸೀಮಿತವಾಯಿತು. ಆಧುನಿಕತೆಯ ಕೈ ಹಿಡಿದು ಮುಂದೆ ಸಾಗುವಾಗ ನಾವು ನಮ್ಮ ಪೂರ್ವಿಕರು ಆಚರಿಸಿಕೊಂಡು ಬಂದಂತಹ ಸಂಪ್ರದಾಯವನ್ನ ನೆನೆಸಿಕೊಳ್ಳೋಣ. ತಂತ್ರಗಾರಿಕೆ ಮತ್ತು ಹೆಜ್ಜೆಗಾರಿಕೆಯನ್ನು ಕಲಿತ ಮಲಯಾಳಿ ಸ್ವಯಂ ರಕ್ಷಣೆಗಾಗಿ ಹೊಸ ಅಸ್ತ್ರವಾದ ಖಡ್ಗ ಮತ್ತು ಗುರಾಣಿಗಳನ್ನು ರೂಪಿಸಿದರು. മുരള
ಕತೆಗಳನ್ನು ಹಾಡಾಗಿ ಪಸರಿಸಿದವರು ಪಾಣ ಸಮುದಾಯದವರು. ಆದರೆ ಆ ಕತೆಗಳಿಗೆ ಶಕ್ತಿ ಮತ್ತು ಜೀವ ತುಂಬಿಸಿದ್ದು ಅನೇಕ ವಾದ್ಯೋಪಕರಣಗಳು. ಕೃಷ್ಣನಾಟ ಮತ್ತು ರಾಮನಾಟ ಎಂಬ ಎರಡು ಕಲಾಕೃತಿಗಳ ವೇಷ ಬದಲಾವಣೆಗೆ ರೂಪ ನೀಡಿ ಕಥಕಳಿ ಎಂಬ ನೃತ್ಯ ರೂಪಕಕ್ಕೆ ಜನ್ಮ ಕೊಟ್ಟರು. ಈ ಹೊಸ ನೃತ್ಯ ರೂಪವು ಹೊರದೇಶದವರಿಗೂ ಅಚ್ಚರಿ ಮೂಡಿಸಿತು. ആലിന്നു ചേർന്നൊരു കുളവും വേണം, കുളിപ്പാനായി കുളം വേണം, കുളത്തിൽ ചതമര വേണം, കുളിച്ചു ചെന്നകം പൂകാൻ ചന്ദനം വേണം. ആലായാൽ തറ വേണം, അടുത്തൊരമ്പലം വേണം, ആലിന്നു ചേർന്നൊരു കുളവും വേണം. ಆಧುನಿಕ ಕಾಲದ ವೇಗಕ್ಕನುಗುಣವಾಗಿ ಕಲೆಗಳನ್ನು ನವೀಕರಿಸಲಾಗುತ್ತದೆ. ಕಿವಿಗೆ ಕುಕ್ಕುವ ಕರ್ಕಶ ಧ್ವನಿಗಳು ಹಾಗೂ ವೇಗದ ಪಾದ ಚಾಲನೆಗಳುಳ್ಳಂತಹ ವಿದೇಶ ಕಲಾ ಪ್ರಕಾರ ಸಮಯದ ಅಭಾವವಿರುವ ಹೊಸ ತಲೆಮಾರಿಗೆ ಹತ್ತಿರವಾದವು. ಆದ್ದರಿಂದ ನಮ್ಮ ಸಂಪ್ರದಾಯದ ಕಲಾರೂಪಗಳನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯನ್ನು ತೋರಿಸೋಣ. ನಮ್ಮ ನೃತ್ಯ ಶಿವಂ ವಿಭಿನ್ನವಾಯಿನಂಚಿನ ಪ್ರದರ್ಶನ ನಮಕ್ ತಿರ್ತುಕುಲೊಂದು ತೂನಗನೆ ಬಾರಿ ಖುಷಿ ಅಂಡ್ ಸೊ ಆತು ಸ್ಟೇಜ್ ಆವಡ್ದಾಲ ಅವಡು ತೂನಗನ ಒಂಚು ಖುಷಿ ಖುಷಿ ಆವೊಂದಿತ್ತಂಡು ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ರಿ.
ಎನಿವೇಸ್ ಕಂಗ್ರ್ಯಾಚುಲೇಷನ್ಸ್. ನಾನು ಜಡ್ಜಸ್ ಕಮೆಂಟಿಗೆ ಹೋಗೋಕ್ಕಿಂತ ಮೊದಲೇದಾಗಿ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಇಂಚಿ ಬಲ್ಲೆ ಇಂಚಿ ಏನಂಜಿ ಉಂತಿಲ್ಲಿ ಎಲ್ಲ ಅಕ್ಕನೇ ಇಟ್ಟಿದ್ದೇರಿ ಇಡಲೆ. ಓಕೆ, ಏನಿರ ತೆರ್ಪೊಡೆ ಎಸ್ ಮೇರ್ನ ಬಗ್ಗೆ ಒಂಜಿ ಪನೋಡ್ಡೆ ಇರಗೆ ಏತು ಪ್ರಾಯ ಕೂಲಿ ಮಾತ ಪುರಿ ತಿಂತೀನಿ, ಚಾಕ್ಲೇಟ್ ಜಾಸ್ತಿ ತಿನ್ಪರ ಅಂದ ಇಜ್ಜ. ಓಕೆ, ಇನ್ನು ಪುದರ್ ಬೊಕ್ಕ ಪ್ರಾಯ ಐತಿ ಏಜ್ ಆಂಡ 6 ಕಂಪ್ಲೀಟ್ ಆಂಡೆ. 8ನೇ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಮಸ್ತ್ ಸಾಫ್ಟ್ ಆದ ಪಾತಿರ್ವೇರು. ಮೊದಲು ತೆರ್ತಿನಿದಾಯಕ ಪನ್ನಾಗ ಜಡ್ಜಸ್ ಅವಾರ್ಡ್ ಮಾತೆಲ್ಲ ತೂದಿಪ್ಪೇರು. ಎಲ್ಲ ಮಾತಾಡಿದ್ಲ ಎಲ್ಲ ಹೈಟ್ ಇಡ್ಲ ತೋಜೊಂದಿತ್ತೀನಿ ಈ ಬಾಲೆ ಭಾರೀ ಶೋ ಕುಮಾಲ್ ತೊಂದಿತ್ತೇರು. ಸಾಂಗ್ ಅರೆಗೊಂದು ಕಾಂಪಿಟೇಷನ್ ಅದಾದ ಅಂದ್ರೆ ನಮಗೆ ಗೊತ್ತಿಜ್ಜಿ ಖಂಡಿತವಾದ್ಲ. ಈ ಏಜ್ ಇಡ್ ಬರ್ತದ ಸ್ಟೇಜ್ ಇಡ್ ಈತ್ ಮಲ್ತದ ಬೊಕ್ಕೊಂಚಿದಾದ ಪನ್ನಾಗ ಸಾಂಗ್ ನಮಕ್ಕೆ ಪ್ರೊನೌನ್ಸಿಯೇಷನ್ ಬರ್ಪುಜಿ ಏನಾರ ಒಬ್ಸರ್ವ್ ಮಂತೊಂದಿತ್ತೆ. ಶೀ ಈಸ್ ಟೆಲ್ಲಿಂಗ್ ದಟ್ ಸಾಂಗ್ ಬಾಯ್ಡ್ ಪನೊಂದಿತ್ತೀರ ಆ ಸಾಂಗನ್ನು. ಅದಕ್ಕೋಸ್ಕರ ರಿಯಲಿ ಅಪ್ರಿಷಿಯೇಟ್ ಮಲ್ಪಡ್. ಈಗ ಒಂದು ಕಿಸ್ ಕೊಡ್ಬಾರೆ. ಎಸ್, ಥ್ಯಾಂಕ್ ಯು ಸೊ ಮಚ್. ಕುಲಿಲೆ ಎಸ್ ಎಂಟೈರ್ಲಿ ಅರೆನಂದತ್ತು ಮಸ್ತ್ ಎಲೆ ಜೋಕುಲುಲ್ಲೇರು ಆ್ಯಂಡ್ ದಲ ಮಲ್ಲ ಪ್ರಾಯದಾಕ್ಲಿ ಇಜ್ಜೇರು. ಬಟ್ ಭಾರಿ ಪೊರ್ಲಾಂಡ್ ಎಂಕ್ಲಿಗೆ ಮಾತ್ರ ಇಷ್ಟ ಅಂಡ್ ನನ್ನ ದಾದ ಇತ್ತಂಡಲ್ಲ ಜೋಜಸ್ಗೆ ಏನು ಚಾಂಡ್ ಅಂತ ಫಸ್ಟ್ ಎರಡಕ್ಕೆ ಏನ್ಗ ಯಾರ ಹತ್ರ ಎಲ್ಟನ್ ಸರ್ ಅಲ್ಲ ಫ್ಯಾನ್ಸ್. ಎಲ್ಟನ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ಪರ್ಫಾರ್ಮೆನ್ಸ್? ನೃತ್ಯ ಶಿವಂ. ಹಾಯ್ ಸರ್. ಹಾಯ್ ಮಾ. ರೋಹಿತ್ ಕೊರಿಯೋಗ್ರಫರ್. ಎಸ್ ಸರ್. ರೋಹಿತ್ ಎಂಕ್ ಒಂಜಿ ಪನ್ಲೆ ಈ ಥೀಮನ್ನದಾಗ ಸೆಲೆಕ್ಟ್ ಮಾಡ್ತಾರೀರ ಒಂಜಿ ಖುಷಿಯಾಂಡು ಪನ ಪೂರೆರ್ಲ ಮಲ್ಪುನ ಥೀಮ್ ಉಪ್ಪುಂಡು ಜಾಸ್ತಿ. ಹಾಂ, ಕೊಂಚ ಡಿಫ್ರೆಂಟ್ ಉಪ್ಪಾಡು ಒಂದು ಮಲ್ತಿಜೇರು ಅಂಚ. ಓಕೆ, ಸೊ ಅವೇ ದಾದ ಕಾನ್ಸೆಪ್ಟ್ ದಾದ ಅನ್ನತ್ತ ಒಂದು ಕೇರಳದ ಸಂಸ್ಕೃತಿ ಕರೆಕ್ಟೇ ಅವು ಒರಿಪೋಡು ಪನ್ಪುನ ಅಂಚ ಇತ್ತ ತುಳುನಾಡದ ಇಂಚ ಮಲ್ಪ ಅಂಚನೆ ಕೇರಳದ ಒಂದು ಸಂಸ್ಕೃತಿ ಒರಿಪೋಡು ಪನ್ಪು. ಓಕೆ, ಅವು ಎಂಚ ಎಂಕ್ ಪೋಟ್ರೆ ಎಂಚ ಏನು ಪನ್ನ ಎಂಕ್ ದಾದ ತೋಜಿನಿ ಪನ್ನಾಗ ಕೇರಳದ ಪೂರ ಫ್ಯೂಷನ್ ಒಂಜಿ ಪರ್ಫಾರ್ಮೆನ್ಸ್ ತೂಯಿಲಕ್ಕ ಎಂಕಂಡ್. ಓಕೆ, ಬಟ್ ಸ್ಟಾರ್ಟಿಂಗ್ ಒಂಜಿ ಡೈಲಾಗ್ ಬತ್ತಂಡು ಎಂಡೆಡ್ ಒಂಜಿ ವಾಯ್ಸ್ ಓವರ್ ಬತ್ತಂಡು ಅವನ್ ಬುಡ್ನ ಎವ್ರಿ ಫಾರ್ಮ್ ಇರ್ ಓಪುರ ಮಂತದಾರ ಭಾರಿ ಪೊರ್ಲುಡು ಮಂತದಾರ. ಬ್ಯೂಟಿಫುಲಿ ಡನ್. ಕಾಸ್ಟ್ಯೂಮ್ಸ್ ಹಿಡ್ದು ಪತ್ತದು ಪೂರ ಜೋಕ್ಲು ವೆರಿ ಕ್ಯೂಟ್ಲಿ ಡನ್. ಸೂಪರ್. ಐಕ್ ದೂರ್ ರೇಜಿ. ಬಟ್ ಮೈ ಓನ್ಲಿ ಕನ್ಸರ್ನ್ ಈಸ್ ವಾಟ್ ಈರ್ ದಾದ ಪಂಡ್ರೆ ಪೋಂದುಲ್ಲಾರ ಯಾ ಪಂಡ್ರೆ ಇತ್ತಾರ ನಾವು ಹೆಂಗೆ ಕನೆಕ್ಟ್ ಆತಿಜ್ ನಮ್ಮ ಕಾನ್ಸೆಪ್ಟ್ ಫ್ರೀ ಸ್ಟೈಲ್ ಓಪನ್ ಕಾನ್ಸೆಪ್ಟ್ ಕೊಡ್ತಾನೆ ದಾದ ಮನ್ಪ್ಲೇನ್ ಇರ್ ಫ್ಯೂಷನ್ ತುಪ್ಪಾರ ಪೋಯಿನ ಯಾ ಇರ್ ಕೇರಳದ ಸಂಸ್ಕೃತಿನ ಬಚಾವ್ ಮನ್ಪ್ಲೆ ಸೇವ್ ಮನ್ಪ್ಲೆ ಪೋಯಿನ ಯಾ ಮರಪ್ಪೊಡ್ಚಿ ಪಂಡ್ರೆ ಪೋಯಿನ ಅವು ಹೆಂಗೆ ಅರ್ಥ ಆಯ್ಜಿ ಅರ್ಥಂಡೇರೆಗ. ಬಟ್ ವಾಟ್ ಎವರ್ ಇರ್ ಫಾರ್ಮ್ಸ್ ತೂಪ ಇರುತ್ತೆ ಪರ್ಫಾರ್ಮ್ ಅಂತ ತೂಪ ಇರು ನೋ ಒನ್ ಹ್ಯಾಸ್ ಫೊಗಾಟನ್. ಐ ರಿಮೆಂಬರ್ ಎವ್ರಿ ಫಾರ್ಮ್. ಅರ್ಥಂಡೆ ನೋ ಒನ್ ಹ್ಯಾಸ್ ಫೊಗಾಟನ್. ಮರೆತಿದ್ದೀರಿ ಇರಲ್ಲ ಮಂತದೇರಿ ಏತ್ ಕಲರಿ ಪೈಟು ಮಂತೊಂದುಲ್ಲೇರು ನನ್ನಲ್ಲ ಬೊಕ್ಕ ಇರ್ ಲಾಸ್ಟ್ದ ತಯ್ಯಮ್ ಅಂತಾರೆ ತಯ್ಯಮ್ಲ ಮಂತೊಂದುಲ್ಲೇರು. ಸೊ ನೋ ಒನ್ ಹ್ಯಾಸ್ ಫೊಗಾಟನ್. ಓಕೆ, ಅವು ಒಂಜಿ ಕನ್ಫ್ಯೂಷನ್ ಬುಡ್ನ. ಅದರ್ವೈಸ್ ಜೋಕ್ಲು ಬ್ಯೂಟಿಫುಲಿ ತೋಜೊಂದುಲ್ಲೇರು. ಆ ಡುವೆಟ್ ಮಂತಿನ ಪೋರ್ಷನ್ ಬ್ಯೂಟಿಫುಲಿ ಡನ್. ಟ್ರಸ್ಟ್ ಮೀ, ಬ್ಯೂಟಿಫುಲಿ ಡನ್. ಕ್ಲೀನ್ ಇತ್ತಿನ, ವೆರಿ ಕ್ಲೀನ್. ಆ್ಯಂಡ್ ಜಾಸ್ತಿ ಒಂದು ಮನ್ಪೊಡು ಅವು ಮನ್ಪೊಡು ಅಂದಿಜ್ಜಿ ಸ್ಮೈಲ್ ಎಕ್ಸ್ಪ್ರೆಷನ್ ಒಂಜಿ ಫಾರ್ಮೇಷನ್ ದೊಟ್ಟಿಗೆ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೆಕ್ಸ್ಟ್ ಟೈಮ್ ದಿಸ್ ಇಸ್ ಫಾರ್ ರೋಹಿತ್ ನೆನಪ್ದಿಲ್ಲ ವಾಟ್ ಆರ್ ಯು ಈರ್ ದಾದ ಪೋರ್ಟ್ರೇ ಮಲ್ಪೆರ ಪೋಪರ್ ಅವು ಒಂಜಿ ಕ್ಲೀನ್ ಅದು ಉಪ್ಪಾಡು ಆ ಥಾಟ್ ಕ್ಲೀನ್ ಉಪ್ಪಾಡು ಎಕ್ಸಿಕ್ಯೂಷನ್ ಕ್ಲೀನ್ ಉಪ್ಪಾಡು ಅಂದು ನಾನು ಇದಕ್ಕೇನೊಂದಿಲ್ಲ. ಬಟ್ ಅದರ್ವೈಸ್ ವೆಲ್ ಡನ್. ಆ್ಯಂಡ್ ಮಾತಾ ಜೋಕ್ಲು ಸೂಪರ್ಬ್ಲಿ ಪರ್ಫಾರ್ಮ್ ಅಂತಾರೆ. ಗಾಡ್ ಬ್ಲೆಸ್ ಯು ಆಲ್ and all the best. Thank you so much Elton sir. Over to Rashmita. Here again Chand. Yes. Hi. Hi ma'am. Okay, first of all maatalla mastu porlu tojodullaru. Very beautiful. Thank you. Yeah, I completely agree with Elton master. Enkala onji confusion dada anpanda in case unde neer inde performance olandala abroad podu portray anpunettu onji artha undu forgetting the Kerala tradition undade
ಓಲಾ ಮಸ್ತ್ ವರ್ಷ ಪಿದ ಈತದ್ದು ಅಕ್ಲೆಗ್ ಇರೋದೇನು ತೋಜ ಅವನಿಟ್ಟು ಅರ್ಥ ಉಂಡು. ಬಟ್ ಆ್ಯಸ್ ಆಫ್ ನೌ ಮುಲ್ಪ ಇಲ್ಲ ಓಲ ಕಥಕಳಿ ಅವಡು ನೆನಪುಂಡು, ತೈಯಮ್ಮ ತೆರೆಗ್ಲ ನೆನಪುಂಡು, ಮಾತ ನೆನಪುಂಡು ಗೊತ್ತಂಡೆ. ಥೀಮ್ಗೂ ಅವು ಅಕಾರ್ಡಿಂಗ್ಲಿ ಆತಜಿ. ಬಟ್ ಪರ್ಫಾರ್ಮೆನ್ಸ್ ವೈಸ್ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಸ್ಮೂತ್, ಅಮೇಝಿಂಗ್ ಮಂತದೇರು ಮಾತೆಲ್ಲ ಅಟೈರ್ ಆವಡು ಒಂಜಿ ಗ್ರೀನ್ ಬ್ಲ್ಯಾಕ್ ಮತ್ತು ಬೊಕ ಬ್ಲೂ ಕಲರ್ಫುಲ್ ಮಂತದರು. ರಡ್ಡು ಒಂಜಿ ಬೇತೆ ಬೇತೆ ರಡ್ಡು ಟೀಮ್ಗ್ಲ ಅಕ್ಲೇನು ಇಂಕ್ ರಡ್ಡು ಕಡೆಕ್ಲ ಅಕ್ಲು ಪರ್ಫಾರ್ಮ್ ಮಂತ್ನಾಗ ತೂಪಿಲಕ ಉಂಡು. ಆ್ಯಂಡ್ ಡ್ಯುಯೆಟ್ ದಾದ ಮಂತಂದುಲ್ಲೆರ ಅಕ್ಲೇನು ಸಪ್ರೇಟ್ ದೀತಾರೆ. ಎವ್ರಿಥಿಂಗ್ ಈಸ್ ಸೋ ಗುಡ್ ಆ್ಯಂಡ್ ಆಲ್ ದ ಗರ್ಲ್ಸ್ ಎಕ್ಸ್ಪ್ರೆಷನ್ ಈಸ್ ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್ ಲೆವೆಲ್ ಜೋಕಲ್ನ ದಾಲ ಜಕುಲ್ ದಾದ ಮಂತದಿರತ್ತ 100% ದೇ ಹ್ಯಾವ್ ಗಿವನ್ ದ ಬೆಸ್ಟ್. ಥ್ಯಾಂಕ್ ಯು. ಓನ್ಲಿ ಏನು ಕೊರಿಯೋಗ್ರಾಫರ್ಗೂ ಈ ರೊಂದು ಥೀಮ್ ನನ್ನೆಲ್ಲ ಅರ್ಥ ಮಂತುಂಡ ನನ್ನೆಲ್ಲ ಮಸ್ತ್ 100 and 200% ಎಡ್ಡೆ ಬರು. ಓಕೆ, ದಟ್ಸ್ ಆಲ್. ಓಕೆ ಮ್ಯಾಮ್. Yes, all the ಥ್ಯಾಂಕ್ ಯು best. ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಕಿಶೋರ್ ಸರ್, ಇರಗೇನ್ ಚಾಂಡ್. ಹಾಯ್ ಗಾಯ್ಸ್. ಹಾಯ್ ಸರ್. ಹಾಯ್ ಏನು ಚೊಲ್ಲರು ಮಾತಾ? ಹುಷಾರಿಲ್ಲ. ತೂನ ಗೊತ್ತಾಪಂಡಿಕ್ಲ ಏನು ಚೊಲ್ಲರು ಬಂದು ಎನರ್ಜೆಟಿಕ್ ಆದುಲ್ಲೆ. ಎನರ್ಜೆಟಿಕ್ ಸೀರಿಯಸ್ಲಿ ಯು ಗೈಸ್ ಆರ್ ಅಮೇಝಿಂಗ್. ದಯಪಂಡ ನಿಕ್ಲಿನ ಕಾಸ್ಟ್ಯೂಮ್ ಹಿಡ್ದು ಮೇಕಪ್ ಹಿಡ್ದು ಪತ್ತಿನ ನಿಕಲ್ ಒಂಜಿ ಡೀಟೇಲಿಂಗ್ ಉಂಡತ್ತ ಒಂಜಿ ಎಡ್ಗೇರ್ದ ಪೂರ ಬಾರಿ ಒಂಜಿ ಶೋಕ್ದ ಒಂಜಿ ಪ್ರೆಸೆಂಟೇಷನ್ ಫಸ್ಟ್ ಆಫ್ ಆಲ್. ಬೊಕ್ಕ ನಿಕುಲೊಂಜಿ ಸ್ಟಾರ್ಟಿಂಗ್ ಮಲ್ತದ್ದು ಕಲರಿ ಪೈಟ್ ಹಿಡ್ದು ಸ್ಟಾರ್ಟ್ ಮಲ್ತಾರೆ ಮೇ ಬಿ ಅದ ಪನ ಯಾನಿತ್ತ ಒಂಜಿ ಫಾರ್ಮ್ದ ನಿಕ್ಲಿನ ಒಂಜೊಂಜಿ ಪಾರ್ಟ್ ಪನಂ ಪೊಪ್ಪೆ ನಿಕುಲ್ ಓ ಪೂರ ಫಾರ್ಮ್ಸ್ ನಿಕುಲ್ ರೆಡಿ ಮಲ್ತದ್ದು ಈ ಪ್ರೆಸೆಂಟೇಷನ್ ಕೊಡ್ತಾರ ಐಟ್ ಓಕೆ ಎಂಕ್ ಪೂರ ಅಂತ ಲೈಕ್ ಕಾಂಡ ಐಟ್ ಪೂರ ಮೇಯ್ನ್ ಐತೆ ದೈವಾರಾಧನೆದೊಂಜಿ ನಿತ್ಯ ಮಲ್ತಾರ ಅಂತ ಪೀಸ್ ಇತ್ತಂಡ ಐಟ್. ಬೊಕ್ಕ ನಿಕುಲ್ ರಜನ ಡುವೆಟ್ ಮಲ್ಪುನಾಗ ಐಟ್ ದುರಾಣಿ ಏರು ಐಟ್ ಕಡ್ಗ ಏರು ಅಂಚದಲ್ಲ ಪ್ಲ್ಯಾನ್ ಮಲ್ದಾರ ಬೇರೆ ಯಾನ್ ಗುರಾಣಿ ಆಲು ಕಡ್ಗ ಅದೇ ಅವೊಂಜಿ ಕಾಂಬಿನೇಷನ್ ಎಂಕ್ ಮಸ್ತ್ ಇಷ್ಟ ಅಂಡವು. ಓಕೆ, ಬೊಕ್ಕ ಆ್ಯಸ್ ಎ ಕೊರಿಯೋಗ್ರಾಫರ್ಸ್ ನಮ್ಮ 2 ಜನಲ ಪಂಡೀರ್ ಇರ್ ದಾದ ಥೀಮ್ ಕೊಡ್ತಾರತ್ತೆ ಅವು ಎಸ್ ಅಕ್ಲೆಗೆ ನಾನು ಎಗ್ರಿ ಮಲ್ಪ. ಬಟ್ ಒಂದು ಪನ್ಪಿನ ವಿಷಯದಾದ ಪಂಡ ಈರ್ ದಾದನ ಒಂಜಿ ಸಮಥಿಂಗ್ ಡಿಫ್ರೆಂಟ್ ಪತ್ತಂಬರ್ರೆ ಪೋಯರ್ ಇಡೆಗ್ ಅವು ಅದು ಗುಡ್ ಥಾಟ್ ಅವು. ಬಟ್ ದಾದ ವಿಷಯದಾದ ಪಂಡ ಅಕುಲ್ ದಾದ ಪೂರ ಪಂಡೇರತ ಅವೇನು ಮಂಡೇಡ್ ದಿವೋಲೆ ನೆಕ್ಸ್ಟಿಗೆ ದಯಪಂಡ ಖಾಲಿ ಥೀಮ್ ಪಂಡಿ ಬೊಕ್ಕ ನಮ್ಮ ದಾದ ಡಿಫ್ರೆಂಟ್ ಪತ್ತೊಂದು ಬನ್ನಗಲ್ಲ ಐತ ಉಲೈ ಪೋದು ನಮ್ಮವೇನು ತೆರಿಯೋ ನೋಡು ಐಕ್ ದಾಯಗ್ ಅವು ಎಂಚಿನ ವಿಷಯ ಯಾನಿತ್ತೆ ಒಂಜಿ ಕಲರಿ ಪೈಟ್ ಮಲ್ಪೊಡು ಪಣ್ಣಗಲ್ಲ ಕಲರಿ ಪೈಟ್ ಇತ್ತೆ ಈವನ್ ಯಾನ್ಲ ಕಲರಿ ಪೈಟ್ ದಾಯನೆ ಐಟ್ ಮಸ್ತ್ ವೆರೈಟೀಸ್ ಉಪ್ಪುಂಡು. 64 ಇರ್ನ ಒಂದುಂಡು ಐಟ್ ದಾದ ವೇರಿಯೇಷನ್ ಆಫ್ ಕಲರಿ ಪೈಟು ಗೊತ್ತಾಂಡ ಅವೇನು ಪೂರ ನಮ್ಮ ತೆರಿಯೊಂದು ಒಂಜಿ ವೇಳೆ ಏರಿಗೆ ಗೊತ್ತು ಅವು ಒಂಜಿ ಫೀಲಿಂಗ್ಸ್ ಬೇತೆ. ಬಟ್ ಇಡೀ ಕುಡ್ಲಗ ಅವಾರ್ಡ್, ಕೇರಳಗ ಅವಾರ್ಡ್, ಇಡೀ ತುಳುನಾಡುಗ ಅವಾರ್ಡ್, ನಮ್ಮ ಕಲ್ಚರ್ ಅವಾರ್ಡ್, ಕೇರಳ ಕಲ್ಚರ್ ಪೂರರಿಗ್ಲ ಅವು ಯಾಪಲ ನೆನಪು ದೀಪೇರು ಈರೊಂಜಿ ದಾದನ ಒಂಜಿ ಟ್ರೈ ಮಲ್ಪೆರೆ ಪೋಯರು. ಎನಿವೇಸ್ ಎಂಕ್ ಓವರ್ ಆಲ್ ಇರ್ನ ಕೊರಿಯೋಗ್ರಫಿ ಎಂಕ್ ಇಷ್ಟ ಅಂಡು. ಓಕೆ, ಆ್ಯಂಡ್ ಎಸ್ ಒಂದೊಂಜಿ ಸೆಮಿಫೈನಲ್ ನಿಕ್ಕುಲೊಂಜಿ ದಾದನೊಂಜಿ ಸಮಥಿಂಗ್ ಡಿಫ್ರೆಂಟ್ ಪತಂಬಾರೆ ಟ್ರೈ ಮಲ್ತಿದ್ದಾರೆ. ಬಟ್ 2 ಜಡ್ಜಸ್ನಕ್ಲು ಪನ್ನಿಲೇಕನೆ ಅವು ಆತ ಕನ್ವೆ ಆಯ್ಜಿ ದಯಪಂಡ ಆಲ್ರೆಡಿ ವಿ ಆಲ್ ನೋ ದ್ಯಾಟ್ ಎಂಕುಲ್ನ ಕಲ್ಚರ್ನ ಎಂಕುಲು ಒರಿಪ ಒಂದು ಬರೋ ಒಂದು ಇಲ್ಲಪ್ಪ ಅಂದು. ಸೊ ಮಾತ ತುಳುವೇರಿಗ್ಲ ಗೊತ್ತುಂಡು, ಕೇರಳ ಮಾತ ಮುಕ್ಳಿಗ್ಲ ಗೊತ್ತುಂಡು. ಮಲ್ಲೇಜಿ ನನ್ನ ನೆಕ್ಸ್ಟ್ ನಿಕ್ಕುಲ್ ಫೈನಲ್ಗೆ ಇಂದು ಸೆಮಿಫಿನಾಲೆ ಫೈನಲ್ಗೆ ನಿಕ್ಕುಲು ದಾದ ಮಲ್ಪೆರೆ ಪೋಪರ್ ದಟ್ ಅವು ಡಿಪೆಂಡ್ ಆಪುಂಡು ನಿಕ್ಲೆನ ಮಿತ್ ನಿಕಲ್ನ ಕ್ರೂತ ಮಿತ್ ಈರ್ನ ಕೊರಿಯೋಗ್ರಫಿದ ಮಿತ್. ಓಕೆ ಓಕೆ ಸರ್, ಕೀಪ್ ಇಟ್ ಅಪ್ ಗೈಸ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಟೀಮ್. ನಮ್ಮ ಫಿನಾಲೆಗೆ ಪೊಪ್ಪನ ಜನ ಅಂದ ಬೊಕ್ಕ ಗೊತ್ತಾದ. ಬಟ್ ಡೆಫಿನೆಟ್ಲಿ ನಿಕಲ್ನ ಮಾತಿರ್ನೆಲ್ಲ ಎನರ್ಜಿ ಇಂಚನೆ ಪಡ್ ಸ್ಪೆಷಲಿ ಎಲ್ಲೆ ಜೋಕುಲಿಪ್ಪೇರು. ಸೊ ಆಲ್ ದ ಬೆಸ್ಟ್ ಮಾತಿರೆಗ್ಲ ತೂಕದಾದ ಪಂಡು ಪಂದು ಹೋಪ್ ಫಾರ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮೆಲ್ಲ ಸ್ಪಾನ್ಸರ್ಸ್ ಕೂಡ ಕಾರಣೀಕರ್ತರು. ನಮ್ಮ ಸ್ಪೆಷಲ್ ಆಗಿರುವಂತಹ ಸ್ಪಾನ್ಸರ್ಸ್ ಆಗಿರುವಂತಹ ಸೈಕಲ್ ಪ್ಯೂರ್ ಅಗರಬತ್ತಿ ಆಗಿರ್ಬೋದು, ಅಥವಾ ಯುನಿಟಿ ಹಾಸ್ಪಿಟಲ್ ಆಗಿರ್ಬೋದು, ರೋಹನ್ ಕಾರ್ಪೊರೇಷನ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಅಂತ ಹೇಳ್ತಾ, ಸೊ ಇದೀಗ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ತೆಗೆಯುವಂತಹ ಹೊತ್ತು. ವಿರಾಮದ ನಂತರ ನಾವು ಮತ್ತೊಮ್ಮೆ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ ಹಾಗೇನೆ ಡ್ಯಾನ್ಸ್ ವಾರಿಯರ್ಸ್.
ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ ಅರ್ಪಿಸುವಂತಹ ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ನಡೀತಾ ಇದೆ. ಸೆಮಿಫಿನಾಲೆ ನಡೀತಾ ಇದೆ. ಅದೆಷ್ಟು 10 ತಂಡಗಳ ಜಿದ್ದಾಜಿದ್ದಿ, ಅದರ ಜೊತೆಗೆ ಇನ್ನೊಂದು ಅದ್ಭುತವಾದಂತಹ ತಂಡ ಇದೀಗ ವೇದಿಕೆಗೆ ಬಂದು ತಮ್ಮ ಅದ್ಭುತವಾದಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡುವಂಥ ಹೊತ್ತು. ಸೊ ಜಡ್ಜಸ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್, ಈ ಒಂದು ಟೀಮ್ನ ಹೆಸರನ್ನು ನಾವು ಪರ್ಫಾರ್ಮೆನ್ಸ್ ಆದಮೇಲೆ ಹೇಳ್ತೇವೆ. ಸೊ ಸ್ಪೆಷಲ್ ಆಗಿರುವಂಥ ಆ್ಯಂಡ್ ಯಾರಿಗೆ ಗೊತ್ತು ಫಿನಾಲೆಗೆ ಹೋದರೂ ಹೋಗ್ಬೋದು ಇವರು ಕೂಡ. ಸೊ ಅಂಥದ್ದೇ ಒಂದು ಬ್ಯೂಟಿಫುಲ್ ಆಗಿರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಖಾಂತರ ಒಂದು ತಂಡ ವೇದಿಕೆಗೆ ಬರ್ತಾ ಇದೆ. ಸೊ ಇವರ ಡ್ಯಾನ್ಸ್ ಹೇಗಿದೆ, ಹೇಗೆಲ್ಲ ತಯಾರಿ ಮಾಡಿಕೊಂಡು ಈ ಒಂದು ಡ್ಯಾನ್ಸ್ ವಾರಿಯರ್ಸ್ನ ವೇದಿಕೆಯಲ್ಲಿ ಅವರು ಪ್ರದರ್ಶನ ಕೊಡ್ತಾರೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಆ್ಯಂಡ್ ಈಗ ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಮುಖಾಂತರ ಆ ಒಂದು ತಂಡವನ್ನು ವೇದಿಕೆಗೆ ಕರೆಯುವಂಥ ಹೊತ್ತು. ಲೆಟ್ಸ್ ಗಿವ್ ಅ ರೌಂಡ್ ಆಫ್ ಅಪ್ಲೋಸ್ ಟು ಟೀಮ್ ಡ್ಯಾಶ್ ಡ್ಯಾಶ್. ಆಮೇಲೆ ಹೇಳ್ತೇನೆ, ಡ್ಯಾನ್ಸ್ ನೋಡ್ಕೊಂಡು ಬರುವ. ತಿರುಗು ಎನ್ನಿ ನಿಕಲನೆ ಇಲ್ಲಂದು ನಾಚಿಗೆನು ಮಲ್ಪಂದೆ ಬಲೆ ಸೇರಲೆ ಈ ಸೆಬೆಟು ಉರಿ ಉರಿ ತೀಪಿ ಉರಿ ಸ್ಮೈಲ್ ಕೊರೆಂದ ಪುಗ ಸೆಲ್ಫಿ ಕಡಿ ಬಿಡಿ ದಾಳ ಬೊಚ್ಚಿ ಎಲ್ಲ ಹೋಯಿ ಬೈಯದಂಚಿ ಕಲರ್ ಕಲರ್ ಆಸಿಡೊಂಜಿ ತೇರು ಒಯ್ ಪೂರ ಗೌಜಿ ತನನೆ 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 ಸಿಂಗಲ್ ಲೈಫ್ ಯಾವ ಬಂದು ತೂಯೇ ಆ ಪುಣ್ಯ ಬಂಚಿ ಕೇನಿ ಕೇನಿ ಜಮನೆ ತರೆ ಕಂತ ಪಾಡಡೆ ಬಚಲುಗು ಚೂರು ದಂಗಾಲೆ ತಂಬು ತೆತ್ತು ಪಿರ ನಲಿಪುಲೆ ఇర్నెంచినే ఉంటలే వర బీట్ పాడవరా నలిపు 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 నలిపుగా కటద కోరిక దినంచ కుషిటి నలిపుగా మూను కోటి సన్న వరకు నేట నలిపుగా బరిత ఇల్ల బొప్పె దీపు నంచ నలిపుగా కెబికి గాలి బొక్కి నంచ రాత నలిపుగా లడికి పిలిత తాసకిర్న ముట్ట నలిపుగా శంకర టంకర కాంపర సుందర ఉల్వర కోపర కాండ ముట్ట ఉల్వర వనజ గిరిజ వారిజ నీరజ కోడి సుక్క కట్ల మనలి కొడక్కనే ఆతిజ ಒಂತೆ ಪಿಲಿ ಪಾಡಿದುಕ ಓಕೆ ಸೊ ನಮ್ಮ ಪಂಡ ಒಂಜಿ ಬಾರಿ ಪೊರ್ಲುದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಒಂಜಿ ಹೊಸ ಟೀಮ್ ಬೈದಂಡು ಫಿನಾಲೆಗೆ ಪೋಂಡಲ ಪೋಪಂದ ಬಟ್ ಮೊಕಲಿತೆ ಫಿನಾಲೆಗೆ ಪೋಪುಜೆರು ಐದು ವಿಶೇಷವಾಯಿನಂಚಿನ ವಿಚಾರನ್ನು ಪಂಡ್ರಗೋಸ್ಕರ ಬೈದೇರು. ಸೊ ಫಸ್ಟ್ ದಾದ ಪನ್ನಾಗ MCF RN ರೋಲ್ ಅವು MCF ದಕ್ಕಲು ಬೈದೇರು ಬಂದು ಅಂಚಾಂಡಿತ್ತೆ ಮುಲ್ಪ ಕತೆ. ಬಟ್ ಮಲ್ಲೆ ಹೆಚ್ಚಿ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಾರಿ ಪೊರ್ಲುದ ತುಳು ಚಲನಚಿತ್ರ ರಿಲೀಸ್ ಆಯರುಂಡು. ಸೊ ನಮ್ಮ ಟೀಮುಲ್ಲೇರು ಸೊ ಎನ್ನ ಬರಿ ಟಿಪ್ಪುನಾರು 90s ದ ಕಿಡ್ ಬೊಕ್ಕ ಮೂವಿದ ಡೈರೆಕ್ಟ್ರ್ ಏಪಲಕಾರ ಇತ್ತೊಂದೇ ಪೇರು. ಸೊ ನಮ್ಮ ಡ್ಯಾನ್ಸ್ ವಾರಿಯರ್ಸ್ ಜಡ್ಜ್ ಬುಡ್ನಲ್ಲ ಆರ್ನ ಬಗ್ಗೆ ಹಿಸ್ಟ್ರಿ ಕೊಡೊಂದಿಜ್ಜಿ ನಮಗೆ ಮಾತ್ರ ಈಗಲ ಗೊತ್ತುಂಡು. ಮಿಡಲ್ ಕ್ಲಾಸ್ ಮೂವಿದ ಡೈರೆಕ್ಟರ್ಲ ಅಂದು ಐತ ಬರೀ ಟಿಪ್ಪುನರು ನಮ್ಮ ಬಾರಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಆಫ್ ತುಳುನಾಡು ನಮ್ಮ ವಿನೀತರು ಅರ್ನ ಬಗ್ಗೆ ಎಲ್ಲ ಪನೋಡಿಂದಿಜ್ಜಿ ಮಾತು ಇಡೀ ಊರಿಗೆ ಗೊತ್ತುಂಡು. ಸೊ ನಮ್ಮ ಹೀರೋ ಒಲ್ಲೆರು ಐತೊಟ್ಟಿಗೂ ಬಾರಿ ಈ ಪೊರ್ಲುದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ತೂ ಆಯ್ತಾ ಕೊರಿಯೋಗ್ರಾಫರ್ ವಿನಾಯಕ್ ಉಲ್ಲೆರು ನಿಕ್ಲೆಗ್ 3 ಜನಕ್ಕೆ ಇರೆ ಕೊಂಚ ಬಿಡ್ದು ಅಕ್ಲೆಗ್ ನಿಕ್ಲೆಗ್ 2 ಜನಕ್ಕೆ ಇನಿ ಒಂಜಿ ಆರು ಮರ್ಯಾದೆ ಹೊರ್ತೇರೆ ನಮ್ಮ ಅಂದ ಎಸ್. ಸೊ 2 ಜನಕ್ಲ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ
ನಮ್ಮ ಮೂವಿ ನಮ್ಮ ತುಳುನಾಡ್ದಕ್ಲೆಗ್ ತೋಜಾರಣಿಕಲ್ ಮಾತಿರ್ಲ ರೆಡಿ ಆದು ಉಂತುದಾರ ಸೊ ಬಾರಿ ಪೊರ್ಲುದ ಸಾಂಗ್ ರಿಲೀಸ್ ಆತಂಡು ಪೂರಲ್ಲ ಆತಂಡು ಇತ್ತೆ ನಿಖಲ್ ನಮ್ಮ ಜನಕ್ಲೆಗ್ ದಾದ ಪನ್ರವುಲ್ಲರ್ MCF ದ ಬಗ್ಗೆ ಫಸ್ಟ್ ಆಫ್ ಆಲ್ ಬಾರಿ ಮಲ್ಲ ವೇದಿಕೆ ಮುಲ್ಪ ಡಾನ್ಸ್ ಮಲ್ಪೇರೆ ಒಂಚೂರು ಎಂಗ್ಲೆ ಮುಜ್ಗಾರ ಆಪುಂಡು ಬಟ್ ಈತ ಎಡ್ಡೆ ಪರ್ಫಾರ್ಮರ್ಸ್ ಉಲ್ಲೇರು ಮುಲ್ಪ ಕೊರಿಯೋಗ್ರಾಫರ್ಸ್ ಉಲ್ಲೇರು ಅಕ್ಲೆ ಎದುರು ಒಂಚೂರು ನಲ್ಪು ನುನ್ ಬಂದಾಗ ಒಂಚೂರು ಪುಕ್ಕ ಆಪುಂಡು ಸೊ ಅಂಚ ಮಲ್ಪೊಡ ಬರ್ಚ ಬಂದು ಎನ್ನದು ಒಂಜಿ 100 ಸತಿ ಎನ್ನದು ಮಲ್ದೀನಿ ದಯಮಾಡಿ ನಮ್ಮ ದುಲ ಒಂಜಿ ಶೂಟೇ ಅವಲ ಶೂಟೇ ಬಟ್ ಅಲ್ಪ ಒಂತೆ ಡಿಫ್ರೆನ್ಸ್ ಬೇತಪ್ಪುಂಡು ಮೂಲ ಲೈವ್ಲಿ ಆದ ಈತ ಎನರ್ಜೆಟಿಕ್ ಪರ್ಫಾರ್ಮೆನ್ಸ್ ಕೊರಿಯರು ಬಂಗಾಮ ಸೊ ಅಂಚ ಒಂತೆ ಮಾತ್ರ ಈತ ಮಲ್ಪಲೆ ಬಂಡೇರು ವಿನೀತ್ ಒಂಜಿ ಚೂರು ಇದೇನಕಲ್ ಒಂತೆ ಎಂಚ ಮಂತ್ ಎಂಚನ ಒಂಜಿ ಮಲ್ತಾರೆ ಅಂಡ್ ಇತ್ತೆ ಒಂಚೂರು ಪೋಡಿಗೆ ಆಂಡ್ಲ ಮಂಡರ್ ಆರು ಬಿಡ್ಲೆ ಅವು ಸೆಕೆಂಡ್ ಪಾರ್ಟ್ ಅಂಡ್ ಇತ್ತೆ ಆರು ಪೋಡಿಗೆ ರಟ್ಟವ್ರು ಅಂಡ್ ಇತ್ತೆ ಎಂಕೊಂಜಿ ಕೇನ್ಗ ಪಂದ ಒಂದುಂಡು ಏಪಲ ನಿಕಲ್ ಮುಲ್ಪೆ ಇರ್ಲ MC ಮಂದಿನಾರು ಅತ್ತಂದೆ ಆಕ್ಟಿಂಗ್ ಮಲ್ದಿನಾರು ಇತ್ತೆ ಡಾನ್ಸ್ ಮಲ್ತಾರ ಅವಲ ಒಂಜಿ ರಿಯಾಲಿಟಿ ಶೋಡ್ ನಮ್ಮ ಜಡ್ಜಸ್ ಕೇನ್ಗ ನಿಕಲ್ ಡಾನ್ಸ್ ಪರ್ಫಾರ್ಮೆನ್ಸ್ ಎಂಚ ಆಂಡ್ ಪಂದ್ ಇದು ಹಾಕಲ್ ಕೇನ್ ವೇರ ದಾನಗೆ ದಾನ ಬತ್ತರ್ಗೆ ಏರ್ ಬಂದ್ ಪರ್ ಬಲ್ಲೆ ರೈಸ್ ಯೋರ್ ಹ್ಯಾಂಡ್ಸ್ ಏರ್ ಬಂದ್ ಪರ್ ಹೆಲೋ ಹಾಯ್ ಅತ್ತು ಎಂಕುಲು ನಮಸ್ಕಾರ ಎಂಕುಲು ಅಕ್ಲೆ ಜಡ್ಜ್ ಮನ್ಪುನ ಅತ್ತ ಮಲ್ಲ ಜಡ್ಜ್ ಯಾನ್ ಅತ್ತು ಆರೆ ತುಂಬೆ ಸೈಡ್ ಗೆ ಪೋಯರು ಯಾನ್ ವಿಷಯಡಿಜ್ಜಿ ಅರಡ್ಡು ಜನ ಬಕ್ಕದ ಒಟ್ಟಿಗೆ ಅಂಚತ್ ಎಂಗ್ಲೇ ಬಂಡ ಜಡ್ಜ್ ಬಂಡ ಎಂಚ ಬೋರ್ಡ್ ಬಂದಾಗ ಒಂಜಿತ್ತೆ ನಮ್ಮ ಪಿಕ್ಚರ್ ರಿಲೀಸ್ ಆತನ ಥಿಯೇಟರ್ ಪೂರ ಬಲ್ತೊಂದುಂಡು ಸೊಪಗ ಬತ್ತದು ವಿನಿತರ ರಾಹುಲರ ಇರ್ನ ಒಂಜಿ ಥಿಯೇಟರ್ದ 100 ಟಿಕೆಟ್ ಯಾನ್ ದೇತೊನ್ವೆ ಎಂದು ಎಂಗ್ಲ ಜಡ್ಜ್ಮೆಂಟ್ ಅಂಚ ಪೂರ ಬಂಡ ಬಾರಿ ಎಡ್ಡೆ ಡೈರೆಕ್ಟ್ ಬಿಸ್ನೆಸ್ ಬಾತಿರ್ನಿ ಸತ್ಯಡ್ಲ ಖಾಲಿ ಶೋರ್ಟ್ ಆಯ್ತು ಮಣಿಪೂಜಾರಿ ತೇರ್ಲ ಮಣಿಪೂಜಾರಿ ಅವೇ ಡೈರೆಕ್ಟ್ ಬಿಸ್ನೆಸ್ ಬಾತಿರ್ನಿ ಡೈರೆಕ್ಟ್ಲಿ ಯಾನ್ ಪನ್ಪಿಂದಾದ ಪಂಡ ಅಂಜಿ ರಾಹುಲ್ ಬೊಕ್ಕ ವಿನೀತ್ನ ರಡ್ ಕಾಂಬಿನೇಷನ್ ಉಂಡತ ಸೀರಿಯಸ್ಲಿ ಸಮಥಿಂಗ್ ಎಲ್ಸ್ ನಿಕಲ್ನ ಆ ಮೂವಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಏರ್ ಬರದಿಕ್ಕುಲ್ಲ ಇಂಕುಲ್ ಮೂಜನ ಅಂತ ಉಲ್ಲ ಇಂಕುಲ್ ಉಲ್ಲಾರ ಫಸ್ಟ್ ಗೂಗಲ್ ಪೇ ಮಲ್ಪ್ಲೆ 100 ಟಿಕೆಟ್ ದಾಲ ಟಿಕೆಟ್ ಇತ್ತ ಎಲ್ಟನ್ ಪನ್ಪೇರು ಎಲ್ಟನ್ ಮುಂಬೈ ಫಸ್ಟ್ ಆಫ್ ಆಲ್ ವಿನೀತ್ ವಿನಾಯಕ್ ರಾಹುಲ್ ಇರಕುಡಾರ ವೆಲ್ಕಮ್ ಟು ದ ಶೋ ಆ್ಯಂಡ್ ಇಟ್ಸ್ ಖುಷಿ ಒಂದು ನಿಕ್ಲನ್ ತೂವರೆ ಆ್ಯಂಡ್ ಮಾತ್ರೆಗ್ಲ ಗೊತ್ತಿತ್ತಿನಲ ಕಾಡು ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ ಸಿನಿಮಾ ಪನ್ನಕ ಎಡ್ಡೆ ಸದ್ದು ಮಂತೇರು ಗದ್ದ ಅದು ಪೂರ ಬತ್ತಾರೆ ಆ್ಯಂಡ್ ಈ ಸತಿಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ MCF ಅನ್ಪನ ಸಿನಿಮಾ ನೆನಕ್ಲು ರಿಲೀಸ್ ಆತುಂಡು ಪೊರ್ಲುಡು ಬಲ್ತೊಂದುಂಡು ನನ್ಲ ಇಂಚಿನ ಸಿನಿಮಾ ಮನ್ಪ್ಲೆ ಆ್ಯಂಡ್ ತುಳುನಾಡ್ದ ಎಂಜಿನ ಪ್ರೈಡ್ ಅಂಜಿ ನಮ್ಮ ಏಪಲ ಉಂತವಡು ಆ್ಯಂಡ್ ಐ ಆಮ್ ಹ್ಯಾಪಿ ದಟ್ ವಿನೀತ್ ಇಸ್ ಯರ್ ರಾಹುಲ್ ವಿನಾಯಕ್ ಪುರೌಲ್ಲರ್ ಸೊ ವಿ ಆರ್ ಆಲ್ ಸಿಂಗಲ್ ಬ್ಯಾಚ್ ಮೇಡ್ ಪನೋಲಿ ವಿ ಆರ್ ಆಲ್ ಫ್ರಮ್ SDM ಇಟ್ಸ್ ಆಲ್ ವಿ ಆರ್ ಲೈಕ್ ಒನ್ ಫ್ಯಾಮಿಲಿ and nevertheless happy to see them and 100% Raj Sounds and Light encha baltudundu anchane middle class la balipondu and we wish you all the luck 100 tickets enjina 1000 tickets manpuga 100 tickets like 1000 tickets manpuga and 100% people are there with you all with us ಅಂಚನೆ ಒಂಜಿ ನಮ್ಮ ಕೊರಿಯೋಗ್ರಾಫರ್ ವಿನಯ್ ಆಚಾರ್ಯ ಸೀರಿಯಸ್ಲಿ ಇರ್ನ ಒಂಜಿ ಕೊರಿಯೋಗ್ರಫಿ ಸೂಪರ್ ಆತನ್ ಇರ್ನ ಆ ಮೂವಿಡ್ ಇರ್ ಮಲ್ದಿನ ದಾದಪುರ ಇರ್ನ ಒಂಜಿ ಆ ಮಂಡೇನ್ ಬಲಿಪಾದಾರದ ಸೂಪರ್ ವಿನೀತ್ ಸೀರಿಯಸ್ಲಿ ಪನ್ಪಿನ ಬರ್ಚಿ ಇರ್ನೊಂಜಿ ಆ್ಯಕ್ಟಿಂಗ್ ಅವಾರ್ಡ್ ಇರೊಂಜಿ ಏತ್ ಡೌನ್ ಟು ಅರ್ತ್ ಪನ್ನಾಗ ಇರ್ನೊಂಡತ್ತ ಇರ್ನ ಥಿಯೇಟರ್ಡ್ ಇಂಕುಲ್ ತೂನಾಗನೆ ಇರ್ನೊಂಜಿ ಆ ಒಂಜಿ ಟ್ಯಾಲೆಂಟ್ ಅಲ್ಪ ತೋಜಿ ಮೂಲ್ತುಲೆಗಿರ್ ಆರಾಮ್ಸೆ ಅಂಚನೆ ನಮ್ಮ ಒಂಜಿ ಡೈರೆಕ್ಟರ್ ಎಂಕ್ಲೆಗ್ ಪ್ರೌಡ್ ಫೀಲಿಂಗ್ಸ್ ಎಂಕ್ಲೆಗ್ ಎಂಕಲ್ನ ಡಾನ್ಸ್ ವಾರಿಯರ್ ಸೀಸನ್ 4 ಆರ್ ನಿರೂಪಕಿ ಆದ ಉಲ್ಲೇರು ಎಂಕಲು ವಿ ಆರ್ ಆಲ್ ಪ್ರೌಡ್ ಆಫ್ ಯು ಆ್ಯಂಡ್ ಡಾನ್ಸರ್ಸ್ ಆಲ್ಸೋ ಸೀರಿಯಸ್ಲಿ ಮಾತಾ ಎಡ್ಡೆ ಅವಾರ್ಡ್ ಮಾತೆಲ್ಲ ಬರ್ತದೆ ಈ ಮೂವಿನ ತೂದು ಸಕ್ಸಸ್ ಮಲ್ತ್ಕೊಲ್ಲೆ ಮೂವಿ ಆಲ್ರೆಡಿ ಬಲ್ತೊಂದುಂಡು ಥಿಯೇಟರ್ ಪ್ಲೀಸ್ ಮಾತಪ್ಪೋದು ತೂಲೆ ಥ್ಯಾಂಕ್ ಯು ಅಂಚದಾಲೇಜಿ ಮಲ್ಲ ವೇದಿಕೆ ಫಸ್ಟ್ ಆಫ್ ಆಲ್ ನಮ್ಮ ಟಿವಿದ ಡಾನ್ಸ್ ವಾರಿಯರ್ಸ್ ಬಾರಿ ಎಡ್ಡೆಡೆ ಯಾವೊಂದುಂಡು ಈತ ಸೀಸನ್ಲ ಸೊ ಯಾನ್ ಖಾಲಿ ಟಿವಿಡೆ ತೂವೊಂದಿತ್ತೆ ಮೊಬೈಲ್ಡ್ ತೂವೊಂದಿತ್ತೆ ಸೊ ಇನಿ ವೇದಿಕೆ ಬತ್ತದು ಇಂಕಲ್ನ ಡಿರೆಕ್ಟರ್ ಹೋಸ್ಟ್ ಮಲ್ತಿನ ಹಿಡ್ದ ಹತ್ರ ಆರೊಂತೆ ಪಂಡೇರು ಒಂಜಿ ನಲಿಪುಗ ದಾಲ ತೊಂದರೆ ಇಜ್ಜಿಂದು
ನಲಿಪುಲೇನು ಒಂದು ಬೊಕ್ಕ ಆರು ಪಂಡಿ ಬೊಕ್ಕ ಅದಾಲ ಒಂಡ್ರೆ ಆಪುಜಿ ನಲ್ಪೋಡೆ ಆಪುಡು ಆ್ಯಂಡ್ ಐತ ಒಟ್ಟುಗು ಐತ ಮಿಡಲ್ ಕ್ಲಾಸ್ ಫ್ಯಾಮಿಲಿ ರಿಲೀಸ್ ಆದನು ಐತ ಒಟ್ಟುಗು ಮುಲ್ಪ ಈತ ಕಂಟೆಸ್ಟೆಂಟ್ ಟೀಮ್ ದಕ್ಲುಲ್ಲೇರು ಸೊ ಫಸ್ಟ್ ಆಫ್ ಆಲ್ ಅಕ್ಲೆಗೆ ನಾನು ಆಲ್ ದ ಬೆಸ್ಟ್ ಪನ್ಪೆ ಕಂಗ್ರ್ಯಾಚುಲೇಷನ್ಸ್ ದಯಪಂಡು ಅಕ್ಲ ಹಾರ್ಟನ್ನು ಬುಡ್ದು ಡಾನ್ಸ್ ಮಲ್ತೊಂದುಲ್ಲೇರು ಆತ ಎನರ್ಜಿ ಪಾಡ್ದು ಸೊ ಫಸ್ಟ್ ಆಫ್ ಆಲ್ ಅಕ್ಲೆಗೆ ಹ್ಯಾಟ್ಸ್ ಆಫ್ ಫಾರ್ ಆಲ್ ದ ಡಾನ್ಸರ್ಸ್ ಕಾಂಡಿಡ್ದು ಬಯ್ಯ ಮುಟ ವೆಯ್ಟ್ ಮಲ್ತದು ವೇದಿಕೆ ದಿಕ್ಕೆರೆ ಪರ್ಫಾರ್ಮ್ ಮಲ್ತಾರೆ ಅಕ್ಲೆಗ್ಲ ಆ್ಯಂಡ್ ಜಡ್ಜಸ್ ಲಂಚನೆ ಪೂರ ಅಕ್ಲೇನು ತೂದು ಆಗ ತಾಳ್ಮೇಡು ಇತ್ತದು ಅಕ್ಲೆಗೆ ಪೂರ ಮಾರ್ಕ್ಸ್ ಕೊರದು ಅಂಚೆನೆ ಅಕ್ಲೆಗೆ ಪಿನ್ ಪಾಯಿಂಟ್ಸ್ ಪನ್ನೊಂದು ನಿಕ್ಲೆಲ್ಲ ಒಂಜಿ ಪೇಷನ್ಸ್ ಲೆವೆಲ್ ಎಡ್ಡೆ ಸೊ ಫಸ್ಟ್ ಆಫ್ ಆಲ್ ಒಂದು ವಂಡರ್ಫುಲ್ ಶೋ ಪನಿಯರ್ ಇಷ್ಟ ಮಲ್ಬೆ ನಮ್ಮ ಟಿವಿದ ಆ್ಯಂಡ್ ಎಂಕುಲೊಟ್ಟಿಗೆ ಲಂಚನೆ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ಆವಡ್ ನಮ್ಮ ಟೀಮ್ದವರಿಗೆ ನಮ್ಮ ಟಿವಿ ನಮಗೆ ಎಡ್ಡೆ ಸಪೋರ್ಟ್ ಮಲ್ತೊಂದು ಬೈದು ಅಂಚೆ ಅದು ಈ ಸತಿಲ ದಾದ ಎಂಗ್ಲ ಪ್ರಮೋಷನ್ ಉಂಡ ಅಥವಾ ಒಂಜಿ ನಮ್ಮನೆ ಫಿಲ್ಮ್ ಒಂದು ಬಂದು ನಮ್ಮ ಟಿವಿ ಎಲ್ಲ ಪ್ರಮೋಟ್ ಮಲ್ದಿತ್ತನು ಸೊ ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸೊಲ್ಮೆ ಸಂದ ಒಂದುಲ್ಲೆ ನಮ್ಮ ಟಿವಿದ ಈ ಒಂಜಿ ಅವಕಾಶ ನಮಕ್ ಆ್ಯಂಡ್ ಐತ ಒಟ್ಟಿಗೂ ಎಂಗ್ಲ ಕೊರಿಯೋಗ್ರಾಫರ್ ಆ್ಯಂಡ್ ಎಂಗ್ಲ ಡಾನ್ಸರ್ಸ್ ನಕುಲ್ಲ ಇನ್ನು ಒಟ್ಟಿಗೆ ಪರ್ಫಾರ್ಮ್ ಮಲ್ದೇರು ಒಂಜಿ ಫ್ಯಾಮಿಲಿ ಸಾಂಗ್ ನಮ್ಮ ನಲ್ದಿನ ಆ್ಯಂಡ್ ಐತ ಲಾಸ್ಟ್ ಬಿಟ್ಟಿಲ್ಲ ದಾದ ಉಂಡ ಸೊ ಅವು ನಮ್ಮ ಬುಡುಡ್ ಯೂಟ್ಯೂಬ್ ಫಿಲ್ಮ್ಡ್ ಉಂಡವು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪನಿಯರನ್ ಇಷ್ಟ ಮಲ್ಬೆ ಮಾತೇರ್ಲ ಬತ್ತದು ದಯಮಲ್ತದ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಿನಿಮಾ ನಿಕುಲ್ ತೂಡು ಏರ್ ತೂತಿಚಾರ ನಾನಲ್ಲ ಇತ್ತ ತೂದುಪ್ಪರ್ ಕೆಲವು ಜನ ಆಂಡಲ್ಲಿ ಏರ್ ತೂತಿಚಾರ ದಯಮಲ್ತು ಬತ್ತದು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಿಖಿಲ್ನ ಕುಟುಂಬ ಸಮೇತರಾದ ಬಲೆ ಒರಿಯೊರಿಯ ಬರೋಚು ತುಯ್ಯರೆ ಎಡ್ಯಾಬ್ಜಿ ಬಿಚ್ಚಾರು ನಿಖಿಲ್ ಕುಟುಂಬ ಸಮೇತ ಬತ್ತನ ಮಾತ್ರ ಎಡ್ಯಾಪಿ ನಂಚ ದಯಪಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದೇ ಎಡ್ಯಾಪುಜಿಂದ ಆತು ಬೇಜಾರು ಆಪುಣ್ ಶಾ ಯಾನ್ ಇಲ್ಲದಕ್ಲೆಲ್ಲ ತುಂಬ ಇಜ್ಜಾತ ಮಾರಿ ಈ ಪಿಕ್ಚರ್ಗೆ ಬಂದು ಸೊ ಅವು ಇಮೋಷನ್ ಆಪುಣು ಅದಕ್ಕೋಸ್ಕರ ಯಾನ್ ಇತ್ತೇನೆ ಯಾನ್ ನಿಕ್ಲೈ ಬಂದ್ಬುನು ಒರಿಯೊರಿ ಅಂದು ತುಯ್ಯರೆ ಬರೋಚಿ ರಿಸ್ಕ್ಡ್ ಮಾತ ಫ್ಯಾಮಿಲಿ ದೊಟ್ಟಿಗೇನೆ ಬಲೆ ಬೊಕ್ಕ ಒಂಜಿ ಫಸ್ಟ್ ವೀಕ್ಡೇ ಬಲೆ ಮಾತೇರ್ಲ ಅಂತ ಬನ್ನಿಯರ್ ಯಾನ್ ಇಷ್ಟ ಮಲ್ಬೆ ಸೊ ಥ್ಯಾಂಕ್ ಯು ಸೋ ಮಚ್ ಬೊಕ್ಕ ಡೈರೆಕ್ಟರ್ ನಮ್ಮ ಫಿಲ್ಮನ್ನು ಪ್ರಮೋಟ್ ಮಲ್ತೊಂದು ಎಪ್ಪೇರು ರಾಜ್ ಸೌಂಡ್ಸ್ಡ್ಲ ಒಂಜಿ ಸ್ಟೆಪ್ ಮಿತ್ ರಾಹುಲ್ನ ಈ ಸತಿ ಡಿರೆಕ್ಷನ್ ದಾದ ಉಂಡ ಅವು ಸ್ಕ್ರೀನ್ದ ಮಿತ್ ತೋಜುದು ಬರ್ಪುಂಡು ವಿಜುವಲ್ ವೈಸ್ ಆ್ಯಂಡ್ ಅರ್ನ ಸ್ಕ್ರೀನ್ ಪ್ಲೇ ವೈಸ್ ದಾದ ಕೊರಿಯರ್ ಉಂಡ ಸೊ ತುಳುನಾಡಿಗೆ ಒಂಜಿ ಎಡ್ಡೆ ಕಾನ್ಸೆಪ್ಟ್ ರಾಹುಲ್ ಗಟ್ಟಿಯಾದ ಎಂಗ್ಲೇನು ದುಂಬುದು ಇದು ಕೊಡ್ತೇರು ಸೊ ಅರೆಗೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಪನ್ಪೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೂವಿ ಬರೋದುಂಡು ಫ್ಯಾಮಿಲಿ ರಿಲೇಟೆಡ್ ಮೂವಿ ಬರೋದುಂಡು ಹೆಂಗೆ ರಾಹುಲ್ ಪಿರಾರ್ದು ಬಂದಿರ ಆಂಡ್ ಒಂದು ಮತ್ತೆ ಮೂವಿ ಮತ್ತೆ ಆಂಡ್ ನೆಕ್ಸ್ಟ್ ವರ್ಷ ಎಲ್ಲ ಒಂಜಿ ಮದಿ ಎಲ್ಲ ನೆಕ್ಸ್ಟ್ ಫ್ಯಾಮಿಲಿ ದೊಟ್ಟಿಗೆ ಬರ್ ಪೈದೊಟ್ಟಿಗೆ ವಿನೀತುಲ್ಲೇರು ಆರೋಜ್ ಆಂಡ್ ನೆಕ್ಸ್ಟ್ ಆರಾಮ್ಸೆ ಆಪೆ ಬಂದಿರು ಒಂದುಲ ಜನಕ್ಲೆ ಗೊತ್ತಾವಡು ಮೂವಿ ನಿಕ್ಲು ಸಕ್ಸಸ್ ಮಲ್ಪಲೆ ಸಕ್ಸಸ್ ಮಲ್ತಿನಕನೆ ಮಕ್ಕಳು ನಮ್ಮ ಎಲಿಜಿಬಲ್ ಬ್ಯಾಚುಲರ್ಸ್ ಅಲ್ಲ ಅಂದತ ಅಂದ್ ಬ್ಯಾಚುಲರ್ಸ್ ಅಲ್ಲ ಒಂಜಿ ಎಲಿಜಿಬಲ್ ಬ್ಯಾಚುಲರ್ಸ್ ಉಲ್ಲೆ ರಕ್ಲ ಮದಿ ಮೇಲೆ ಹಾಪುಂಡು ಸೊ ಕುಡೊಂಜಿ ಮೂವಿ ಎಡ್ಡೆ ಬರ್ಪುಂಡು ಹಿಡ್ದು ಬೊಕ್ಕ ಆಲ್ ದ ಬೆಸ್ಟ್ ಎಡ್ಡ ಅವಾರ್ಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಡ್ಡ್ ಪಾತೆರ ಒಂಜಿ ವಿನಯ್ ನಮ್ಮ ಕೊರಿಯೋಗ್ರಾಫರ್ ಆರೊಂಜಿ ಪಾತೆರುಡೆ ಈ ಮೂವಿದ ಬಗ್ಗೆ ಸಾಂಗ್ದ ಬಗ್ಗೆ ದಯಪಂಡ ಎಂಕುಲು ಮಸ್ತ್ ಎಲ್ಲೆಡ್ದು ಎಂಕುಲು ಫ್ರೆಂಡ್ಸ್ ಯಾನ್ಲ ವಿನಯ್ ಪುರ ಸೊ ರಡ್ಡ್ ಪಾತೆರ ಇರ್ನ ಡಾನ್ಸ್ ಇರ್ನ ಕೊರಿಯೋಗ್ರಫಿದ ಬಗ್ಗೆ ಮೂವಿದ ಬಗ್ಗೆ ಓಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ನಿಕ್ ಲಿತಿನಿಕ್ ಆ್ಯಂಡ್ ರಾಹುಲ್ ಆ್ಯಂಡ್ ವಿನೀತ್ ಫಸ್ಟ್ ಆಫ್ ಆಲ್ ಅವೇ ಡಾನ್ಸ್ದ ಪೂರ ಗೊತ್ತಿಜ್ಜಾಂಡ್ ಇಂದು ಪರ್ಫಾರ್ಮ್ ಮನ್ಪಡು ಒಂದು ಪೂರ ಮೂರನೇ ಕಾಲ್ ಮನ್ಪೇರು ಮೇರೆ ರಾಹುಲ್ ಕಾಲ್ ಮಂತದ್ದು ವಿನಯ್ ಒಂಜಿ ಅದೊಂದು ಪ್ರಮೋಷನ್ ಉಂಟು ಅದಕ್ಕೆ ಡಾನ್ಸ್ ಮಾಡ್ಬೋದಾ ಅಂತೇಳಿ ನಿಮಗೆ ಮಾಡಿಸೋ ಅಂತೇಳಿ ಅಲ್ಲಲ್ಲ ನಾವು ಮಾಡ್ತೇವೆ ನೀವು ಸಹ ಮಾಡಬೇಕು ಅಂತ ಯಾರು ನೆತ್ತನಡು ಟೋಲ್ ಡಾನ್ಸ್ ಮನ್ಪುನು ಕೂಡ ಸೀಕ್ವೆನ್ಸ್ ಪೂರ ರೆಡಿ ಆವಡತ್ತೆ ಒಂಜಿ 2 ದಿನ ಆಪುಜಿ ಬೇಗ ಅಂಚ ಒಂಜಿ ದಾದನ ಕೈಕಾರ ಹಾಕಿದ್ರು ಮುಗಿಪಾಯ ಅವ ಆಂಡಿ ಇನಿತ ಆಂಡ್ ಬಟ್ ಇದು ಶೂಟ್ದ ಬಗ್ಗೆ ಪಾತ್ರ ಭಯಂಕರ ಎಂಕುಲು ನಲ್ದನ ಬಾರಿ ಬಂಗಾತಿರಿ ಅವು ಬೇತೆ ಅವು ನಲಿಪಾದಲ್ಲ ಎಂಚಲ ಅದೇ ಇಟ್ಸ್ ಆಲ್ವೇಸ್ ಕೊರಿಯೋಗ್ರಫರ್ನ ಒಂಜಿ ಕೇಪಬಿಲಿಟಿ ಪೊಟೆನ್ಷಿಯಲ್ ಪನ್ನೊಲಿ ಡಾನ್ಸರ್ಸ್ ಇತ್ತನ ಮಸ್ತ್ ಬಂಗ ನಾನ್ ಡಾನ್ಸರ್ಸ್ ಇತ್ತನ ನನ್ಲ ಬಂಗ ಸೊ ಟು ಮೇಕ್ ದೆಮ್ ಡಾನ್ಸ್ ಇನ್ ಎನಿ ಸಿಚುವೇಶನ್ is a task for all choreographers. It's just like directors naklegla onji hero award, heroine award, actors award, artist padiyarla aklenerda acting deppawdu pannaga onji task uppundu anchana experience ittu naklega onji mattak tojawdu pannadu porludu tojan panna onji yav onji pressure uppundu but yere gottiji obviously akala mit et hard work undandu so we all know. Nevertheless wishing you all the luck Vineet, Rahul and Vinayak. God bless you all and this movie also. Thank you so much. All the best guys.
ಸೌಮ್ಯರೇ ಥ್ಯಾಂಕ್ ಯು ಸೋ ಮಚ್ ಈರಲ್ಲೊಂದು ನೂದು ಟಿಕೆಟ್ ಜೊತೆ ಬರೋಡು ದಾದೆ ಬಣ್ಣಾಗಿತ್ತು ನಿಖಿಲ್ ಕುಟುಂಬದಾಕ್ಲೇನು ಮಾತಾಡಲ್ಲ ಕುಟುಂಬದಾಕ್ಲೇನು ಮಾತಾಡಲ್ಲ ನಾನು ಬೆದ್ರದಲ್ಲಿ ತೊಂಬರ್ಪೆ ಕುಡ್ಲಾಗ ಓಕೆ ನಿಖಿಲ್ ಮಾತಾಡಲ್ಲ ಪಾತಿರಿ ನಾನು ಇತ್ತೆ ಮೇರ್ ಬಾತಿರಡು ಮೇರ್ ಬಾತಿರ್ಜಿಂಡ ಪಾರ್ನೆ ಇಜ್ಜೆ ಇರಲ್ಲ ಈ ಡೈರೆಕ್ಟರ್ ಯಾನು ಹೋಸ್ಟ್ ಅದೇ ಮೂಲ ರೋಲ್ ಚೇಂಜ್ ಆತನೆ ನಿತ್ತೆ ರೋಲ್ ಚೇಂಜ್ ಆತನ ಅಂಡ್ ಇತ್ತೆ ಮೂಲ ಯಾನು ಹೋಸ್ಟ್ ಈ ಡೈರೆಕ್ಟರ್ ಪಲ್ಲೆ ಪಾತಿರ್ಲಿ ಮೂವಿದ ಬಗ್ಗೆ ಮೂವಿ ಒಂದು ಅಟೆಂಪ್ಟ್ ಮಲ್ದ ವಿನೀತ್ ಅವಡು ಯಾನ್ ಅವಡು ಅಂಚನೆ ನಮ್ಮ ಕೊರಿಯೋಗ್ರಾಫರ್ ಉಳ್ಳೇರು ವಿನಾಯಕ್ ಅವಡು ವಿನಾಯಕ್ಲ ಭಾರಿ ಭಂಗ ಬೈದಿರು ಪಾಪ ವಿನಾಯಕ್ ಕೊರಿಯೋಗ್ರಾಫಿಂಗ್ ದ ಟೈಮ್ ಡೈಪಂಡ ಏಪ ಪಿದಾಯಿ ಬರ್ ಪಾಪ ಬರ್ಸಾರ್ಪುಂಡು ಪಾಪರಿಗೆ ಎಂಜಿನ ಸೆಟಪ್ ಮಲ್ತನೆಲ್ಲ ಪಿರಪ ಅಂತು ಬಟ್ ದೆನ್ ಫೈನಲಿ ಶೋಕ್ ಮಲ್ತು ಕೊಡ್ತಾರೆ ನಂಗೆ ಭಾರಿ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ಮಿತ್ತು ಜನಕಲ್ನಲ್ಲಿ ಅಪ್ರಿಸಿಯೇಷನ್ ಇಡ್ಡೆ ಬರೋದುಂಡು ನಮ್ಮ ಟಿ ವಿದ ಮುಖಾಂತರ ನಮ್ಮ ಮಾತ ಜನಕಲ್ಡಕ್ಕೆ ಏನು ದಾದ ಪನ್ನಡ ಥಿಯೇಟರ್ ಬಲೆ ಬರ್ತದೆ ಪಿಕ್ಚರ್ ತೂಲೆ ಅಂಚನೆ ಒರಿಯೊರಿಯ ಬರೋ ಚಾರ್ ಪಂಡ ಲೆಕ್ಕನೆ ಇಡೀ ಕುಟುಂಬ ಸಂಸಾರ ಪತ್ತೊಂದು ಬೋಲೆ ಅಂಚನೆ ಇಡೀ ಫ್ರೆಂಡ್ ಸರ್ಕಲ್ನ ಪತ್ತೊಂಬಲೆ ಪಿಕ್ಚರ್ ತೂಲೆ ಓಕೆ ಇಷ್ಟನ ನಂಗೆ ಬಂದು ಥ್ಯಾಂಕ್ ಯು ಸೊ ಮಚ್ ಎಸ್ ಸೊ ಇತ್ತೆ ನಮ್ಮ ಒಂಚೆ ಇಲ್ಲಿಯ ಬಿಟಿ ಬರೋದುಂಡು ಸ್ಕ್ರೀನ್ ದಮಿತ್ತು ನಮ್ಮ ಮಾತೆಲ್ಲ ಒಂದು ಬರ್ಕ ಎನಿವೇಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ಇದು ವಿಕೆ ಡೆವಲಪರ್ಸ್ ಪ್ರೆಸೆಂಟ್ಸ್ ಡಾನ್ಸ್ ವಾರಿಯರ್ಸ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್ಸ್ ಅಮೃತ್ ನೋನಿ ಹಾಗೂ ಸೈಕಲ್ ಪ್ಯೂರ್ ಅಗರಬತ್ತಿಗಳು. ನಾನು ಯೂಶ್ವಲಿ ಇಷ್ಟು ಚೆನ್ನಾಗಿ ಕಾಣಿಸಲ್ಲ, ಏನೋ ಇವತ್ತು ಶೋಗೆ ಈ ಥರ ಕಾಣಿಸ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನೀವು ಹೇಳಿದ್ದೀರಾ, ತುಂಬ ಜನ ಹೇಳ್ತಿದ್ದಾರೆ. ಹಾಗೆ ನಾನು ಮಾತ್ರ ಅಲ್ಲ, ನಮ್ಮ ಜಡ್ಜಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ನನ್ನ ಕೋ ಹೋಸ್ಟ್ ಅಂತೂ ಓ ಮೈ ಗಾಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇವರೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸೋಕೆ ಕಾರಣ ಯಾರು ಅಂತಂದರೆ ಇಟ್ಸ್ ನನ್ ಅದರ್ ದ್ಯಾನ್ ಕಾಸ್ಟ್ಯೂಮ್ ಕಾಟೇಜ್. ಸೊ ಕಾಸ್ಟ್ಯೂಮ್ ಕಾಟೇಜ್ನ ಪ್ರೊಪ್ರೈಟರ್ ಆಗಿರುವಂತಹ ಸುಜಾತ ಮ್ಯಾಮ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೇದಿಕೆಗೆ ಕರೆಸಿ ಒಂದು ಫೆಲಿಸಿಟೇಟ್ ಮಾಡುವಂಥದ್ದು, ಗುರುತಿಸುವಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ವೇದಿಕೆ ಮೇಲೆ ನಾನು ಕರೀತಾ ಇದ್ದೀನಿ ಸುಜಾತ ಮ್ಯಾಮ್ ಆನ್ ಟು ದ ಸ್ಟೇಜ್, ದ ಪ್ರೊಪ್ರೈಟರ್ ಆಫ್ ಕಾಸ್ಟ್ಯೂಮ್ ಕಾಟೇಜ್. ಜೋರಾದ ಚಪ್ಪಾಳೆ ಬರಲಿ. ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಐ ಗಿವ್ ಯು ಸುಜಾತ ಮ್ಯಾಮ್ ಫ್ರಮ್ ಕಾಸ್ಟ್ಯೂಮ್ ಕಾಟೇಜ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತಂದರೆ ಅದು ನಿಮ್ಮ ಕೃಪೆ. ಹಾಗೆಯೇ ಎಲ್ಲ ನಮ್ಮ ಜಡ್ಜಸ್ ಆಗಲಿ ಅಥವಾ ನಮ್ಮ ಕೋ ಹೋಸ್ಟ್ ಆಗಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಒಂದು 2 ಅನಿಸಿಕೆ ನಮ್ಮ ಬಗ್ಗೆ ಹಾಗೂ ಡಾನ್ಸ್ ವಾರಿಯರ್ ಬಗ್ಗೆ. ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಸೋ ಹ್ಯಾಪಿ ಟು ಬಿ ಹಿಯರ್. ದಿಸ್ ಪ್ಲೇಸ್ ಮಸ್ತ್ ಎನರ್ಜಿ ಉಂಡು, ಮುಲ್ಪ ಮಸ್ತ್ ವೈಬ್ಸ್ ಉಂಡು. ಕುಡ್ಲದ ಏರೆಗ್ಲಕ್ಕೇನ್ಲೆ ಡಾನ್ಸ್ ಮನಕ ಇಷ್ಟ. ಜವಾಣೇರು ಉಪ್ಪಾಡು, ಪ್ರಾಯದಕ್ಕಲು ಉಪ್ಪಾಡು, ಡಾನ್ಸ್ ಇತ್ತನ ಅಂಡು ಮ್ಯೂಸಿಕ್ ಪಾಂಡ ಮಾತೆರ್ಲ ಡಾನ್ಸ್ ಮಲ್ಪೇರು. ಫಸ್ಟ್ ಆಫ್ ಆಲ್ ಯಾನ್ ನಮ್ಮ ಟಿ ವಿಗೆ ಥ್ಯಾಂಕ್ ಯು ಪನ್ನೇರುಂಡು. ಇಂಕ್ ದಾಯಪನ ಕಾಸ್ಟ್ಯೂಮ್ ಕಾಟೇಜ್ಗೆ ಸ್ಪಾನ್ಸರ್ ಆದಲ್ಲೇ ಇದೇರು ಒಂಜಿ ಬಾರಿ ಮಲ್ಲ ಆಪರ್ಚುನಿಟಿ. ಎಂಕ್ ನೆನಪುಂಡು ನಮ್ಮ ಟಿ ವಿ ಫಸ್ಟ್ ರಿಯಾಲಿಟಿ ಶೋ ಡಾನ್ಸ್ ಮಮ್ಮಿ ಡಾನ್ಸ್ ಮಾಡ್ತದಿತ್ತೇರು. ಅಪ್ಪಗೆ ಯಾನಿತ್ತೆ ಯಾನ್ ಪ್ರೋಗ್ರಾಮ್ ತೊಗೊಂಡಿತ್ತೆ ಆ್ಯಂಡ್ ಆಲ್ಸೋ ವಿನ್ನರ್ಗೆ ಔಟ್ಫಿಟ್ಸ್ ಪ್ರೊವೈಡ್ ಮಾಡ್ತದೆ. ಆ ಒಂಜಿ ಫಸ್ಟ್ ಎಕ್ಸ್ಪೀರಿಯನ್ಸನ್ನು ಅಲ್ಪಡ್ದು ಇಡೆ ಮುಟ್ಟ ಈತ್ ವರ್ಷೋಡು ಅಕ್ಲನ ಲೆವೆಲ್ ಇಂಚ ಮಿತ್ತು ಪೋತು ವೆರಿ ವೆರಿ ಹೈ. ಐ ಆಮ್ ಸೋ ಪ್ರೌಡ್. ಈತ್ ನಮ್ಮ ಕುಡ್ಲಾಡು ಒಂಜಿ ಈತ್ ಶೋಕ್ದ ರಿಯಾಲಿಟಿ ಶೋ ಆಪಿನ ಪಂಡ ಇಟ್ಸ್ ಸಮಥಿಂಗ್ ನಮ್ಮ ಮಾತಿರ್ಲ ವಿ ಶುಡ್ ಫೀಲ್ ಪ್ರೌಡ್ ಅಬೌಟ್ ಇಟ್. ಬೊಕ ಕಾಸ್ಟ್ಯೂಮ್ ಕಾಟೇಜ್ದ ಬಗ್ಗೆ ಪಂಡ ಎಂಕಲ್ ಒಂದು ಮಾತ ಎಂಕ್ಲೆಗ್ ಕೊಲಾಬ್ರೇಷನ್ ಮಾತ ಎಂಕ್ಲೆಗ್ ಒಂಜಿ ಆಪರ್ಚುನಿಟಿ ಎಂಕಲ್ನ ಇಂಪ್ರೂವ್ ಆಯರೆ. ಔಟ್ಫಿಟ್ಸ್ ಮಲ್ಪುನ್ ಜಡ್ಜಸ್ಗೆ ಅಕ್ಲನ ಸ್ಟೈಲ್ ಈ ಸತಿ ಎಂಕ್ಲ ಒಂಜಿ ಅಡಿಷ್ನಲ್ ಮೆಂಬರ್ ಇತ್ತೇರು ಅರ್ನ ಪುದಾರ್ ಪ್ರಣೀತ್ ಸ್ವರ್ಣ ಆರ್ ಎಂಕ್ಲೆಗ್ ಮಸ್ತ್ ಹೆಲ್ಪ್ ಮಲ್ತದೇರು ಔಟ್ಫಿಟ್ಸಿನ ಸ್ಟೈಲ್ ಮಲ್ಪೇರು. ಬೊಕ್ಕ ಯಾನ್ ಪರ್ಫಾರ್ಮೆನ್ಸ್ ಅಂತ ತೂತೆ ಮಸ್ತ್ ಶೋಕಿತ್ತನ್ ಪರ್ಫಾರ್ಮೆನ್ಸಸ್. along with the performances we also saw the hard work, effort that the dancers, choreographers, dancers parents ಮಾತ ಟೀಮ್ ವರ್ಕ್ ಉಂದು. ಬೊಕ ಮೂಲ ಬತ್ತದಕ್ಕಲು ಪರ್ಫಾರ್ಮ್ ಮಲ್ಪೋಡ ಅಂಡ ಪಿದೈದಕ್ಕಲು ಬರೋಂದುಲ್ಲೆ ನಮ್ಮ ಸ್ಟೇಜ್ಗೆ ಪರ್ಫಾರ್ಮ್ ಮಲ್ಪರೆ, ವಿಚ್ ಮೀನ್ಸ್ ನಮ್ಮ ಟಿ ವಿ ಚಾನೆಲ್ ಇಸ್ ಡೂಯಿಂಗ್ ಗ್ರೇಟ್. ಅಡೆ ಮುಟ್ಟ ಖರ್ಚಿ ಮಲ್ತೊಂದು ಡಾನ್ಸರ್ಸ್ ಲೆತ್ತೊಂದು ಬರೋಡ ಅಂದ ಫುಲ್ ಬಸ್ ಬರೋಂದುಂಡು. ಸೊ ನಮ್ಮ ಟಿ ವಿ ಹ್ಯಾಸ್ ರೀಚ್ಡ್ another level. Congratulations. Thank you once again to the contestants and participants. Nikal already e level ಗೆ reach maltadar. Nana niklega national television ಗೆ poyare choruppun. So work a little more and I'm sure you'll go there. God bless you. Thank you.
Thank you so much, ma'am. Thank you so much. That is Costume Cottage and Niklik Dadana, Nikilna Costumes Solutions Wood Tinda Zaymal to the contact will play Costume Cottage Sujata ma'am ನಮ್ಮೊಟ್ಟಿಗಿದ್ದಾರೆ. ಒಂದಷ್ಟು ಡಾನ್ಸ್ ಟೀಮ್ಗಳು ಇನ್ನು ಫಿನಾಲೆಗೆ ಸೆಲೆಕ್ಟ್ ಆಗುವಂತಹ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ಹಾಗೆಯೇ ಇನ್ನಷ್ಟು ಡಾನ್ಸ್ ಪರ್ಫಾರ್ಮೆನ್ಸ್ಗಳು ಈ ವೇದಿಕೆ ಮೇಲೆ ನಡೀಲಿಕ್ಕಿದೆ. ಅವುಗಳು ಕೂಡ ನಮ್ಮ ಫಿನಾಲೆಗೆ ಸೆಲೆಕ್ಟ್ ಆಗ್ತವಾ ಇಲ್ವಾ ಅಂತ ನೋಡೋದಕ್ಕೆ ನೆಕ್ಸ್ಟ್ ವೇದಿಕೆ ಮೇಲೆ ಬರ್ತಾ ಇದ್ದಾರೆ ಡಾನ್ಸ್ ಡಿವೋಟರ್ಸ್. ಇವರ ಕಾನ್ಸೆಪ್ಟ್ ಏನು ಅಂತಂದರೆ, ಥೀಮ್ ಏನು ಅಂತಂದರೆ, ಒಂದು ಡಾನ್ಸರ್ನ ಲೈಫ್ನ ಸ್ಟ್ರಗಲ್ ಏನು, ಆ ಸ್ಟ್ರಗಲ್ ಬಗ್ಗೆ ಒಂದು ಥೀಮ್ನ ಇಟ್ಕೊಂಡು ಈ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಸೊ ಎವ್ರಿಬಡಿ ಜಸ್ಟ್ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಅಂಡ್ ಎಂಜಾಯ್ ದಿಸ್ ಶೋ. सॉरी गाइस, आप लोग इस बार सेलेक्ट नहीं हुए. आप लोग को डांस ही करना नहीं आता, इसलिए बार बार आते हैं. तुम लोगों से कुछ नहीं होगा, चुपचाप दूसरा कोई और काम देख लो. बगल वाले घर के लड़की को देखो, लाइफ में कितना आगे बढ़ा है, सेटल हो गया है. तुम अभी तक डांस करके घूम रहे हो. देखो जुनून मेरा कहता चला, ख्वाबों का थाम जो डहता चला. तुझे क्या याद रहेगी, हाथ में तेरे राख रहेगी. हो सवेरा सो जाएगा, ख्वाब तेरा भी खो जाएगा. बस मुझसे और नहीं होगा. लोगों के ताने सुन सुन के थक गई. मैं गिव अप कर दूंगी. नहीं, तुमसे होगा. लोगों के बातों पर ध्यान मत दो. कुछ बड़ा करने के लिए हार का सामना तो करना ही पड़ेगा. तेरा रंग था मैं तो, तीजा तेरा रंग था मैं तो, जिया तेरे ढंग से मैं तो. तू ही था मौला, तू ही आन मौला मेरे, ले ले मेरी मौला मेरे, ले ले मेरी ऐसे प्रॉब्लम सिर्फ मेरे साथ ही क्यों होता है? तुम अकेली नहीं हो जो ऐसे प्रॉब्लम्स फेस कर रही हो. हर एक डांसर्स अपने लाइफ में कुछ ना कुछ प्रॉब्लम्स फेस करते रहते हैं. कुछ लोगों को पैसे की कमी और उनके लाइफ की जिम्मेदारी डांस में आगे बढ़ने नहीं देता है. इन सबको पीछे छोड़कर हम आगे बढ़ेंगे तो जो चाहेंगे वो हो सकता है. तेरे संग खेली होली, तेरे संग थी दिवाली, तेरे आंगनों की छाया, तेरे संग सावन आया. फिर ले तू चाहे नजरें चाहे चुरा ले, लौट के तू आएगा रे शर्त लगा ले. अब मैं भी समझ गई, हार जीत तो चलते रहते हैं. हार से डरकर पीछे हटने से कुछ हासिल नहीं होगा. आज से मैं भी नहीं डरूंगी.
ना झुकेगा ये सर रेगिस्तानों में आग है जितनी है लहू कौन इतना मेरा इन दिनों में फिर भी खाकिस्तानों को खाक ही काफी रात मुझको है खामोशी मेरी बेजुबान ಲೇಡೀಸ್ ಆ್ಯಂಡ್ ಜೆಂಟಲ್ಮನ್, ಈಗ ನಿಮ್ಮ ಮುಂದೆ ಇದ್ದಾರೆ ಡಾನ್ಸ್ ಡಿವೋಟರ್ಸ್. ಒಂದು ಒಳ್ಳೆ ಪರ್ಫಾರ್ಮೆನ್ಸನ್ನು ನೋಡಿದ್ದೀರಿ ನೀವು. ನಾವು ಚಿಕ್ಕವ್ರು ಇರಬೇಕಾದ್ರೆ ಮನೆಗೆ ನೆಂಟರು ಬಂದರೆ ನೆಂಟರ ಮುಂದೆ ಡಾನ್ಸ್ ಮಾಡು ಅಂತ ಹೇಳೋರೆ ದೊಡ್ಡವರು. ಆಮೇಲೆ ಸ್ವಲ್ಪ ಏಜ್ ಆದಮೇಲೆ ನೀನು ಡಾನ್ಸ್ ಮಾಡಿದ್ದು ಸಾಕು, ನೀನು ಕೆಲ್ಸಕ್ಕೆ ಹೋಗು ಅಂತ ಹೇಳೋರು ಅವರೇ. ಸೊ ಅಂಥ ಒಂದು ಡಾನ್ಸರ್ನ ಸ್ಟ್ರಗ್ಲಿಂಗ್ ಲೈಫ್ನ ಈ ವೇದಿಕೆ ಮೇಲೆ ಪೋರ್ಟ್ರೇ ಮಾಡಿದರು. ಈಗ ಜಡ್ಜಸ್ ಹತ್ರ ಕೇಳೋಣ ಹೇಗೆ ಅನ್ನಿಸ್ತು ಅಂತ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಆಸ್ಕ್ ಮಿಸ್ಟರ್ ಕಿಶೋರ್ ಅಮನ್ ಸರ್, ಯಾಕೆಂತಂದರೆ ಈ ಕಾನ್ಸೆಪ್ಟ್ ಬಗ್ಗೆ ಒಂದು ಸಿನಿಮಾನೇ ಮಾಡಿದವರು ಅವರು. ಸೊ ಸರ್, ಹೇಗಾಯಿತು ಸರ್ ಈ ಪರ್ಫಾರ್ಮೆನ್ಸ್ ನಿಮಗೆ? ನಾನು ಸಿನಿಮಾ ಮಾಡಲಿಲ್ಲ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ. ಅದೇ ಒಂದೇ ಸರ್. ಸರಿ, ಎಸ್, ಡಾನ್ಸ್ ಡಿವೋಟೀಸ್. ಹಾಯ್ ಸರ್. ಫಸ್ಟ್ ಆಫ್ ಆಲ್ ನೀವೊಂದು ಈ ಒಂದು ಥೀಮ್ ತೆಗೊಂಡಿದ್ದೀರಾ, ಆಲ್ ಸ್ಟ್ರಗಲ್ ಡಾನ್ಸರ್ಸ್ಗೆ ಆಗಲಿ, ಯಾರಿಗೆ ಆಗಲಿ, ಯಾರು ಕೊರಿಯೋಗ್ರಾಫರ್ಸ್ ಆಗಲಿ, ಆ ಒಂದು ಥೀಮ್ನ ಇದು ಮಾಡಿದ್ದೀರಾ. ಫಸ್ಟ್ ಆಫ್ ಆಲ್ ಎಲ್ಲ ಡಾನ್ಸರ್ಸ್ಗೆ ಆಗಲಿ, ಕೊರಿಯೋಗ್ರಾಫರ್ಸ್ಗೆ, ಎಲ್ಲ ಆರ್ಟಿಸ್ಟ್ಗೆ ಜಸ್ಟ್ ಯಾಕೆಂದರೆ ಡಾನ್ಸಸ್ ಸ್ಟ್ರಗಲ್ ನಾವೆಲ್ಲ ನೋಡಿ ಬಂದಿದ್ದೀವಿ, ಹೇಳ್ತಾನೆ ಆಗಲಿ ನಾವಾಗಲಿ. ಈಗ ನಿಮ್ಮ ಪರ್ಫಾಮೆನ್ಸಿಗೆ ಬರೋಣ. ನೀವು ಪರ್ಫಾಮೆನ್ಸ್ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಡೈಲಾಗ್ಸಲ್ಲಿ ಸ್ಟಾರ್ಟ್ ಮಾಡಿದ್ದೀರಾ. ನನಗೆ ಫಸ್ಟ್ ಹಾಫ್ ಏನಷ್ಟು ಇಷ್ಟ ಆಗಲಿಲ್ಲ ನಿಮ್ಮದು. ಆ್ಯಂಡ್ ಸೆಕೆಂಡ್ ಹಾಫ್ ನೀವೊಂದು ಮಾಡಲೇಬೇಕು ಅಂತ ಒಂದು ಹಠ ಹಿಡಿದ್ರಲ್ಲ, ಆ ಸೆಕೆಂಡ್ ಹಾಫ್ ಬೂಮ್ ಸೂಪರ್ಬಾಗಿ ಪ್ಲೇ ಆಯ್ತು. ಅದು ಒಂದು ಲೆವೆಲ್ಗೆ ಹೋಯ್ತು ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆ್ಯಂಡ್ ನೀವಿಬ್ಬರು ಡುಯೆಟ್ ಅಷ್ಟೇ ಸೂಪರ್ ನೈಸ್. ಒಂದೊಂದು ಸಣ್ಣದು ಒಂದು ಇದಿತ್ತು, ಒಂದು ಸ್ಟಂಟ್ಸ್ ನಿಮ್ಮದು. ದೆರ್ ಆರ್ ಸೋ ಮೆನಿ ಹ್ಯಾಶ್ ಬ್ಯಾಕ್ ಮತ್ತೊಂದು ಸ್ಟಂಟ್ಸ್ ಮಾಡಿಬಿಟ್ಟು ನೀವೊಂದು ಕ್ಯಾಚ್ ಹಿಡಿದ್ರಿ, ಲೈಕ್ ಏನೋ ಅದೆಲ್ಲ ಒಂದು ಯುನೀಕಾಗಿ ಈ ಸ್ಟೇಜಲ್ಲಿ ಇರೋದು ನೀವು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀರಾ. ಆ್ಯಂಡ್ ನಿಮ್ಮಿಬ್ಬರದ್ದು ಕಾಂಬಿನೇಷನ್ಸ್ ಒಳ್ಳೆಯದೆ, ಡುಯೆಟ್ ಇದು. ಆ್ಯಂಡ್ ಕೀಪ್ ಇಟ್ ಅಪ್ ಗೈಸ್. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್, ನೀವೇ ಅವರು ನಿಮ್ಮದೊಂದು ಪಾರ್ಟ್ ನನಗೆ ಇಷ್ಟ ಆಯ್ತು. ನೀವೊಂದು ಕ್ರಂಪ್ ಇದೊಂದು ಫೀಲ್ ತಗೊಂಡ್ರಿ ನಡುವಲ್ಲಿ, ಸೂಪರ್ಬ್ಲಿ ಡನ್. ಯುವರ್ ಬಾಡಿ ಲ್ಯಾಂಗ್ವೇಜ್ ವಾಸ್ ವೆರಿ ಲೈಕ್ ಏನೋ ನಾವೆಲ್ಲ ಕ್ರಂಪ್ಸ್ ನಾವು ಮಾಡಿ ಬಂದಿರೋರು. ಸೊ ಆ ಫೀಲ್ ಒಮ್ಮೆ ಬರುವಾಗ ಇಲ್ಲಿಗೆ ಟಚ್ ಆಯಿತು. ಸೊ ಗೈಸ್, ಆಲ್ ದ ಬೆಸ್ಟ್. ಭಾರಿ ಸೇಫಾಗಿ ಆಟ ಆಡಿದ್ದೀರಾ ನೀವು. ಆ್ಯಂಡ್ ನೋ ವೇಟ್, ಸೇಫಾಗಿ ಆಟ ಆಡಬೇಡಿ, ಫುಲ್ ಮನಸ್ಸಿಂದ ಆಡಬೇಕು ಇನ್ನು. ಓಕೆ, ಇನ್ನು ಮನಸ್ಸಿಂದ ಅಂದರೆ ಇಲ್ಲಿ ಡಾನ್ಸ್ ನಿಮಗೆ ಈ ವೇದಿಕೆ ಯಾಕೆ ಕೊಟ್ಟಿರೋದಂದರೆ ನಿಮ್ಮನ್ನು ನೀವು ಪ್ರೂವ್ ಮಾಡಲಿಕ್ಕೆ. ಸೊ ಪ್ರೂವ್ ಯುವರ್ ಸೆಲ್ಫ್, ಪ್ರೂವ್ ಮತ್ಲಬ್ ನಿಮ್ಗೆ ಗೊತ್ತಿದೆ ಯಾರೆಲ್ಲ ಏನೆಲ್ಲ ಮಾತಾಡ್ತಿದ್ದಾರೆ ಡಾನ್ಸಸ್ ಬಗ್ಗೆ, ಆರ್ಟಿಸ್ಟ್ ಬಗ್ಗೆ, ಕೊರಿಯೋಗ್ರಾಫರ್ಸ್ ಬಗ್ಗೆ. ಸೊ ಜಸ್ಟ್ ಅದನ್ನು ರಾಂಗ್ ಪ್ರೂವ್ ಮಾಡಿ, ದಟ್ಸ್ ಇಟ್. ಆ್ಯಂಡ್ ಗಾಡ್ ಬ್ಲೆಸ್ ಯು ಗೈಸ್. Thank you so much. That was a wonderful message, sir. Moving on to Rashmita ಅವರೇ, ಏನು ಹೇಳಬೇಕು ಅಂತಿದ್ದೀರಾ? Hi guys. Hi. Yes, as ಕಿಶೋರ್ ಸರ್ ಹೇಳಿದ ಹಾಗೇ ಇಟ್ ಈಸ್ ವೆರಿ ಸ್ಮಾರ್ಟಾಗಿ ಒಂದು ಟಾಪಿಕ್ ಪಿಕ್ ಮಾಡಿದಿರೋದು. ಥೀಮ್ ಇಟ್ಸ್ ವೆರಿ ಕ್ಲೆವರ್ ಆ್ಯಂಡ್ ಸತ್ಯ ಕೂಡ ಹೌದು. ವಾಟ್ ಎವರ್ ಆ 4 ಡೈಲಾಗಲ್ಲಿ ಏನು ನೀವು ತೋರಿಸಿದ್ದೀರಲ್ಲ, 100% ಸತ್ಯ. ಫಸ್ಟಲ್ಲಿ ಆ್ಯಸ್ ರಾಹುಲ್ ಆಲ್ಸೋ ಟೋಲ್ಡ್, ಫಸ್ಟಲ್ಲಿ ಎಲ್ಲ ಚಿಕ್ಕವರಿದ್ದಾಗ ಡ್ಯಾನ್ಸ್ ಮಾಡಿ ಅಂತ ಹೇಳೋರೆ ಸ್ವಲ್ಪ ದೊಡ್ಡದಾದ್ಮೇಲೆ ಯಾಕೆ ಅಂತ. ಸೊ ಪ್ರತಿಯೊಬ್ಬ ಡ್ಯಾನ್ಸರ್ ಸ್ಟ್ರಗಲ್ ಅಲ್ಲಿಂದನೇ ಶುರುವಾಗುತ್ತೆ. ಅದನ್ನು ನೀಟಾಗಿ ಶೋಕೇಸ್ ಮಾಡಿದ್ದೀರಾ. ಆ್ಯಂಡ್ ಈಗ ಒಂದು ಟೀಮ್ಗೆ ನಾವೇನಾದರೂ ಸಜೆಷನ್ಸ್ ಕೊಡ್ತಾ ಇರ್ತೀವಿ ಅಂತ ಹೇಳಿದಾಗ ದಟ್ ಈಸ್ ನಾಟ್ ಓನ್ಲಿ ಫಾರ್ ದಿಸ್ ಟೀಮ್, ಫಾರ್ ಎವ್ರಿ ಟೀಮ್ ಈ ಪಾಯಿಂಟ್ ಅಪ್ಲೈ ಆಗುತ್ತೆ.
ಸೊ ನಾವು ಯಾವುದೋ ಒಂದು ಟೀಮ್ಗೆ ಜಾಸ್ತಿ ಪ್ರಾಪ್ಸ್ ತುಂಬಿಸಿ ಹಾಳು ಮಾಡಬೇಡಿ ಅಂತ ಯಾವುದೋ ಒಂದು ಟೀಮ್ಗೆ ಹೇಳಿರ್ತೀವಿ. ಬಟ್ ದೆನ್ ಇಲ್ಲಿ ಅದು ಒಂದು ಪ್ರೂವ್ ಆಯಿತು. ದೇ ಹ್ಯಾವ್ ನಾಟ್ ಟೇಕನ್ ಎನಿ ಪ್ರಾಪ್ಸ್, ಏನೂ ತಗೊಂಡಿಲ್ಲ. ಜಸ್ಟ್ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ತಕ್ಕ ಮಾಡಿದ್ದಾರೆ. ಇನ್ ದ ಬಿಗಿನಿಂಗ್ ಬಿಟ್ ಲೋ ಎನರ್ಜಿ ಇತ್ತು, ಬಟ್ ಸೆಕೆಂಡ್ ಹಾಫಲ್ಲಿ ಯು ಕ್ಯಾರಿಡ್ ಅವೇ ಆ್ಯಂಡ್ ಇಟ್ ವೆಂಟ್ ರಿಯಲಿ ಗುಡ್ ಆ್ಯಂಡ್ ದ ಡುಯೆಟ್ ಆಲ್ಸೋ ಸೂಪರ್ಬ್ ಆ್ಯಂಡ್ ಎನರ್ಜಿ ಸೆಕೆಂಡ್ ಹಾಫಲ್ಲಿ ಬೂಮ್. ಆ್ಯಂಡ್ ಐ ವಿಶ್ ಯು ಗೈಸ್ ಆಲ್ ದ ಬೆಸ್ಟ್. Thank you so much, Rashmita. And moving on to Elton, sir. Dance devotees. Hi, sir. Hi, Vikas. I'm happy. Thank you, sir. I'm happy. ಲಾಸ್ಟ್ ಟೈಮ್ಗಿಂತ ನಾನು ಏನು ಹೇಳಿದ್ದೆ ಇಂಪ್ರೂವ್ಮೆಂಟ್ ಆಗಬೇಕು, ಬಟ್ ನನಗೆ ಇಂಪ್ರೂವ್ಮೆಂಟ್ ಕಾಣಿಸ್ತು. ಓಕೆ, ಐ ಲೈಕ್ ದಿ ಆ್ಯಕ್ಟ್. ಚೆನ್ನಾಗಿ ಮಾಡಿದ್ದೀರಾ ಪರ್ಫಾರ್ಮೆನ್ಸ್. ಸ್ಪೆಷಲಿ ಟ್ರೂ, ವೆರಿ ಟ್ರೂ. ಇಟ್ಸ್ ವೆರಿ ಕಾಮನ್ ಟು ಎಲ್ರಿಗೂ, ಎವ್ರಿ ಪೀಪಲ್, ಎವ್ರಿ ಇಂಡಿವಿಜುವಲ್. ಡಾನ್ಸರ್ ಅಂತ ಹೇಳಿದ ತಕ್ಷಣ ಎಲ್ಲರೂ, ನಾನು ಲಾಸ್ಟ್ ಎಪಿಸೋಡ್ ಹೇಳಿದ್ದೆ, ಡಾನ್ಸರ್ ಅಂದ ತಕ್ಷಣ ಹೇಳಿದರು ಎಲ್ಲರೂ, ಬೇಡಪ್ಪ ಏನು ಮಾಡ್ತೀವಿ, ಬಿಟ್ಬಿಡು, ಕೆಲ್ಸಕ್ಕೆ ಹೋಗು, ಇದು ನೋಡು, ಡಾನ್ಸಲ್ಲಿ ಏನು ಲೈಫ್ ಇಲ್ಲ ಅಂತ ಹೇಳ್ತಾರೆ. ಬಟ್ ನಾವು ಯಾಕೆ ಡಾನ್ಸ್ ಚೂಸ್ ಮಾಡಿ, ನಾವು ಯಾಕೆ ಡಾನ್ಸ್ ಮಾಡಬೇಕು ಅಂತ ನಮ್ಗೆ ಎಲ್ರಿಗೂ ಗೊತ್ತು. ನಮಗೆ ಹೆಸರು ಒಂದು ಬೇಕು ಅಂತ, ಕರೆಕ್ಟ್ ಅಲ್ವಾ? ವಿ ನೀಡ್ ಅನ್ ಐಡೆಂಟಿಟಿ ಅಂತ ನಾವು ಅದಕ್ಕೆ ಹೋರಾಡ್ತೀವಿ, ನಾವು ಏನೇನೆಲ್ಲ ಮಾಡ್ತೀವಿ. ಈಗ ಇಲ್ಲಿ ಇದ್ದವರಲ್ಲಿ ಎಷ್ಟೆಲ್ಲ ಡಾನ್ಸರ್ಸ್ ಇದ್ದಾರೆ, ಅದರಲ್ಲಿ ಒಂದು ನಾನು ಕೇಳಿದರೆ ಯಾರು ಇಂಜೋರ್ಡ್ ಇದ್ದಾರೆ ಡಾನ್ಸರ್ಸಲ್ಲಿ ಒಂದೊಂದು 20 ಕೈ ಮೇಲೆ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ ನೋವನ್ನು ನಾವು ಹೇಳಲ್ಲ, ಮನೆಯಲ್ಲಿ ಆಗಲಿ ಬೇರೆಯವ್ರಿಗಾಗಲಿ ಹೇಳಲ್ಲ. ಬಾಕಿದು ಎಲ್ಲಿ ಸಣ್ಣ ಸಣ್ಣ ನೋವಾದ್ರೂ ಹೇಳ್ತೀವಿ, ಬ್ರೇಕಪ್ ಆದ್ರೂ ಹೇಳ್ತೀವಿ. ಸೊ ದ್ಯಾಟ್ಸ್ ದ ವೇಟೇಜ್ ಆಫ್ ಅ ಡಾನ್ಸರ್. ಒಂದು ಇದು ಸಣ್ಣ ಇದು ಕತೆ ಹೇಳ್ತೀನಿ. ಏನಂದರೆ ನಾವು ಹುಟ್ಟುವಾಗ, ಓಕೆ, ನಮ್ಮ ಹತ್ರ ಇರೋದು ಏನು? ಉಸಿರು. ಓಕೆ, ಅದಾದಮೇಲೆ ಸಿಕ್ಕೋದೇನು? ಹೆಸರು. ಬಟ್ ಸಾಯುವಾಗ ನಮ್ಮ ಹತ್ರ ಇರೋದು ಹೆಸರು, ಮಾತ್ರ ಇರೋದಿಲ್ಲ ಉಸಿರು. ಸೊ ಉಸಿರು ಮತ್ತು ಹೆಸರು ನಡುವೆ ನಾವು ಏನು ಸ್ಟ್ರಗಲ್ ಮಾಡ್ತೀವಿ ಐಡೆಂಟಿಗೋಸ್ಕರ, ಅದೇ ಜೀವನ. ಸೊ ರೆಸ್ಪೆಕ್ಟ್ ಟು ಆಲ್ ಕೊರಿಯೋಗ್ರಫರ್ಸ್, ಆಲ್ ಡಾನ್ಸರ್ಸ್, ಯಾರೆಲ್ಲ ಪ್ಯಾಷನ್ ಇದ್ದಾರೆ ಆ ಡಾನ್ಸಿಂಗ್ ಕಡೆಗೆ. ಸೊ ಎಲ್ರಿಗೂ ಹ್ಯಾಟ್ಸ್ ಆಫ್. ಆ್ಯಂಡ್ ಹಿಂಗೆ ಮಾಡ್ತಾಯಿರಿ, ಪ್ರಾಕ್ಟೀಸ್ ಮಾಡ್ತಾಯಿರಿ, ಸ್ಟ್ರಗಲ್ ಮಾಡ್ತಾಯಿರಿ. ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದ ಪರ್ಫಾರ್ಮೆನ್ಸ್. ಇನ್ನೂ ಬೇಕು, ಓಕೆ, ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಆ್ಯಂಡ್ ಐ ವುಡ್ ಸೇ ಒನ್ ಆಫ್ ದ ಬೆಸ್ಟ್ ಡುಯೆಟ್ ಪರ್ಫಾರ್ಮೆನ್ಸ್. Very clean, very neat, very nicely done, very connected. I like the chemistry, what you performed. Keep it up. And dancers kuda, you are also not less. ಚೆನ್ನಾಗಿ ಮಾಡಿದ್ರ ನೀವು ಕೂಡ. ಇನ್ನೂ ಇಂಪ್ರೂವ್ ಆಗಿ ನೀವು ಮುಂದಕ್ಕೆ ಹೋಗಿ. And God bless you all the best. Thank you so much, sir. Thank you so much, judges. ಒಳ್ಳೆ ಕಾಮೆಂಟ್ ಸಿಕ್ಕಿದೆ ನಿಮಗೆ, ಒಳ್ಳೆ ಕಾಂಪ್ಲಿಮೆಂಟ್ಸ್ ಸಿಕ್ಕಿದೆ. ಸೊ ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅದು ಏನಾದರೂ ಕರೆಕ್ಷನ್ಸ್ ಇದ್ದರೆ ಆ ಕರೆಕ್ಷನ್ ಮಾಡ್ಕೊಳ್ಳಿ. ಮತ್ತೆ ಸ್ಟೇಜಿಗೆ ಬನ್ನಿ, ಫುಲ್ ಪವರ್ಫುಲ್ ಆಗಿ ಬನ್ನಿ. ಓಕೆ, ಎವ್ರಿಬಡಿ ರೆಡಿ? ಓಕೆ, ಕುಮಟಾಗ ವಾಪಸ್ಸು. ಸೊ ಆಲ್ ದ ವೇ ಫ್ರಮ್ ಕುಮಟಾ, ಡಾನ್ಸ್ ಡಿವೋಟರ್ಸ್, ಗಿವ್ ದೆಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು ಸೊ ಮಚ್ ಗೈಸ್. ಥ್ಯಾಂಕ್ ಯು ಸೊ ಮಚ್. ಇದು ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ, ಹಾಗೆಯೇ ವಿಕೆ ಡೆವಲಪರ್ಸ್ ಉಡುಪಿ ಅರ್ಪಿಸುವಂತಹ ಡಾನ್ಸ್ ವಾರಿಯರ್ ಸೀಸನ್ 4 ಪವರ್ಡ್ ಬೈ ನಿಪಾನ್ ಪೇಂಟ್, ಅಮೃತ್ ನೋನಿ ಆ್ಯಂಡ್ ಸೈಕಲ್ ಪ್ಯೂರ್ ಅಗರಬತ್ತಿ. ಸೊ ಕಳೆದ ಎಪಿಸೋಡ್ ಅಂದರೆ ಒಂದು ಎಪಿಸೋಡ್ ನೋಡ್ಕೊಂಡು ಬಂದ್ವಿ. ಇವತ್ತಿನ ಎಪಿಸೋಡನ್ನು ಕೂಡ ಮುಗಿಸುವಂತ ಹೊತ್ತು. ಬೇಜಾರಾಗಿರೋ ಟೈಮ್, ತುಂಬ ಬೇಜಾರಾಗಿರೋ ಟೈಮ್. ಕೂಗ್ಬೇಡಿ, ಅಳ್ಬೇಡಿ. ಸೊ ನಮ್ಮ ಡಾನ್ಸರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ಗೆ. ಆದರೆ ಇವತ್ತಿನ ಕಾರ್ಯಕ್ರಮವನ್ನು ಎಂಡ್ ಮಾಡುವಂತ ಹೊತ್ತು. ಅವರನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಸೋಣ, ಯಾಕೆ ಅಂತಂದ್ರೆ ಸಬರ್ ಕಾ ಫಲ್ ಮೀಠಾ ಹೋತಾ ಹೈ ಮೇರೆ ಭಾಯ್. ಅಂಡ್ ನಮ್ಮೆಲ್ಲ ಡಾನ್ಸರ್ಸ್, ಅದ್ರ ಜೊತೆಗೆ ಇನ್ನೂ ನಿಂದುಂಟು ಪಿಕ್ಚರ್ ಅಭಿ ಬಾಕಿ ಹೈ ಮೇರೆ ದೋಸ್ತ್. ಪಿಕ್ಚರ್ ಅಭಿ ಬಾಕಿ ಹೈ. ಅಂಡ್ ಮತ್ತೊಂದು ಎಪಿಸೋಡ್ನ ಮೂಲಕ ನಾವು ಮತ್ತೆ ಸಿಗ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ಕರಾವಳಿ ಕರ್ನಾಟಕದ ನಾಡಿ ಮಿಡಿತ ನಮ್ಮ ಟಿವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. This program is brought to you by VK Developers, powered by Nippon Paint, V2 Realty, Amrit Noni, ಆರೋಗ್ಯದ ಭರವಸೆ, Cycle Pure Agarbatti, Ashoka Business Center, Workspace managed by Vertex, co-powered by